ತಂದೆಯೂ ಆದ ದೇವರೇ, ನಿಮ್ಮ ಏಕಮಾತ್ರ ಪುತ್ರರನ್ನು ನಮ್ಮ ರಕ್ಷಕರನ್ನಾಗಿಯೂ ಪ್ರಭುವನ್ನಾಗಿಯೂ ನೀವು ಕಳುಹಿಸಿದ್ದೀರಿ. ತಮ್ಮ ರಕ್ಷಣಾ ಸೇವೆಯನ್ನು ಮುಂದುವರಿಸಲು ಅವರು ಧರ್ಮಸಭೆಯ ಸದಸ್ಯರಾದ ನಮ್ಮೆಲ್ಲರನ್ನು ಕರೆಯುತ್ತಾರೆ. ಧರ್ಮ ಕೇಂದ್ರದ ಈ ಸಭಾಂಗಣವನ್ನು ಉಪಯೋಗಿಸುವ ನಮ್ಮನ್ನು ಎಲ್ಲರನ್ನು ಆಶೀರ್ವದಿಸುವಂತೆ ನಾವೀಗ ನಿಮ್ಮನ್ನು ವಿನಂತಿಸುತ್ತೇವೆ. ಇಲ್ಲಿಗೆ ಬರುವ ಸರ್ವರು ಕ್ರಿಸ್ತರ ಪ್ರಸನ್ನತೆಯನ್ನು, ಅವರ ಸ್ನೇಹದ ಆನಂದವನ್ನು ಅನುಭವಿಸಿ ಅವರ ಪ್ರೀತಿಯಲ್ಲಿ ಬೆಳೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಹರಸಿ ಆಶೀರ್ವದಿಸಲಿ. ಆಮೆನ್.
स्मरन्ते बापाचे पुत्राचे आणि पवित्रात्म्याचे नावे आमेन. ಆಶೀರ್ವಚನ ನೀಡಿದ ಅತಿ ವಂದನೆಯ ಮೊನ್ಸೆಂಜರ್ ಮ್ಯಾಕ್ಸಿಮ್ ಎಲ್ ನೊರೊನ್ನ ಪ್ರಧಾನ ಧರ್ಮಗುರುಗಳು, ಮಂಗಳೂರು ಧರ್ಮ ಪ್ರಾಂತ್ಯ. ನಮ್ಮ ನೆಚ್ಚಿನ ಶಾಸಕರು ಶ್ರೀಯುತ UT ಖಾದರ್, ಸಿಸ್ಟರ್ ಮ್ಯಾರಿಲೆಟ್, ಶ್ರೀಯುತ ಬ್ಯಾಸಿಲ್ ಡಿಸೋಜಾ, ಕೌನ್ಸಿಲರ್ ಮಿಸ್ ವೀಣಾ ಶಾಂತಿ, ಉಳ್ಳಾಳ ನಗರಸಭೆಯ ಸಾಯಿ ಸಮಿತಿಯ ಅಧ್ಯಕ್ಷೆ, ನಮ್ಮ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಅರುಣ್ ಡಿಸೋಜಾ ಇವರುಗಳನ್ನು ನಮ್ಮ ಚರ್ಚಿನ ಧರ್ಮ ಗುರುಗಳಾದ ಅತಿ ವಂದನೆಯ ಫಾದರ್ ಸಿಪ್ರಿಯನ್ ಪಿಂಟೋರ್ ಅವರು ವೇದಿಕೆಗೆ ಕೇಂದ್ರವಾಗಿದ್ದು ಕಳೆದ ಸಾಲಿನ ನವೆಂಬರ್ 1ರಂದು 5,000 ಜನರ ಹರ್ಷೋದ್ಗಾರದೊಂದಿಗೆ ಸೆಂಟ್ ಸೆಬಾಸ್ಟಿಯನ್ ಆಡಿಟೋರಿಯಂ ಅನ್ನು ಶ್ರೀ UCS ಭಟ್ ಹೆಸರಾಂತ ವೈದ್ಯರಿಂದ ಅದ್ದೂರಿಂದ ಉದ್ಘಾಟಿಸಿ ನಮ್ಮ ಮಂಗಳೂರು ಧರ್ಮಕ್ರಾಂತ್ಯದ ಧರ್ಮಾಧ್ಯಕ್ಷರಾಗಿರುವಂಥ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನ ಇವರಿಂದ ಆಶೀರ್ವಚನಗೊಳಿಸಿ ಸಮಾಜಕ್ಕೆ ಅರ್ಪಿಸಲಾಯಿತು. ನಮ್ಮ ವಿವಿಧ ಧರ್ಮಗಳ ಜನರ ಆಶಯದಂತೆ ಕೇವಲ 10 ತಿಂಗಳೊಳಗೆ ಈ ಕೆಳಗಿನ ಸಭಾಭವನವನ್ನು ಸೆಂಟ್ ಸೆಬಾಸ್ಟಿಯನ್ ಆಡಿಟೋರಿಯಂ 2 ತಮ್ಮ ದಿವ್ಯ ಹಸ್ತಗಳಿಂದ ಉದ್ಘಾಟಿಸಿದ ಡಾಕ್ಟರ್ UCS ಭಟ್ ಅವರ ಮಗ ಶ್ರೀ ಸಂದೀಪ್ ಭಟ್, ಆರ್ಕಿಟೆಕ್ಟ್, ಬ್ಯಾಂಗ್ಳೂರು. ತಂದೆಯ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಅವರು ಈಗ 5 ತಿಂಗಳಿಂದ ಅವರ ಹೆಂಡತಿಯೊಟ್ಟಿಗೆ ಮಗನ ಮನೆಯಲ್ಲಿ ಬೆಂಗಳೂರಿನಲ್ಲಿ ವಾಸ್ತವ್ಯವಿರುವುದರಿಂದ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ. ಆದರೂ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಈ ಸಂದೇಶವನ್ನು ನಾನು ಓದಿ ಹೇಳ್ತಾ ಇದ್ದೇನೆ. ಗುಡ್ ಮಾರ್ನಿಂಗ್ ಡಿಯರ್ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ ಟು ಇನಾಗ್ರೇಟ್ ದಿ ಆಡಿಟೋರಿಯಂ ಆನ್ 3rd September. Due to my wife's poor health, it may not be possible for me to inaugurate the auditorium. My son, UC Sandeep Bhatt, will attend the function on my behalf and grace the occasion. I wish the function well. Convey my regards and best wishes to Bishop Peter Paul Saldana and to Monsignor Maxim Noronna, Vicar General Mangalore, and Sanmanya Shri UT Khadar, and to you, Reverend Father Cyprian Pinto, and administrative council members of the church, and all my Christian brothers and sisters. Please excuse me for not being able to personally attend the function. Let our good relationship continue. With regards, Dr. UCS Bhatt. ಅವರು ಬರೆದ ಪತ್ರ, ಅವರನ್ನು ಸ್ಮರಿಸುತ್ತಾ ಅವರ ಅನುಪಸ್ಥಿತಿಯಲ್ಲಿ ಅವರ ಮಗನನ್ನು ಶ್ರೀ ಸಂದೀಪ್ ಭಟ್ ಅವರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಶ್ರೀ ಸಂದೀಪ್ ಭಟ್ ಇವರು ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದವರು. ಇಸ್ ಎ ವೆರಿ ಸಿಂಪಲ್ ಮ್ಯಾನ್, ಪೊಲೈಟ್ ಮ್ಯಾನ್, ಲವಿಂಗ್ ಮ್ಯಾನ್, ಅಫೆಕ್ಷನೇಟ್ ಮ್ಯಾನ್, ಸ್ವೀಟ್ ಪರ್ಸನಾಲಿಟಿ. ಐ ಫೀಲ್ ವೆರಿ ಪ್ರೌಡ್ ಆಫ್ ಹಿಮ್. ಸರ್, ನಿಮಗೆ ನಮ್ಮ ಧರ್ಮಕ್ಕೆ ಸಮಸ್ತ ಭಕ್ತಾದಿಗಳ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೀನಿ. ವೆರಿ ರೆವರೆಂಡ್ ಮೊನ್ಸಿಂಜೋರ್ ಮ್ಯಾಕ್ಸಿಮ್ ಎಲ್ ನೊರೋನ್ನ, ನಮ್ಮ ಮಂಗಳೂರು ಧರ್ಮ ಕ್ಷೇತ್ರದ ಶ್ರೇಷ್ಠ ಧರ್ಮಗುರುಗಳು. ಹಿ ಈಸ್ ದ ವಿಕರ್ ಜನರಲ್ ಆಫ್ ದ ಡಯಾಸಿಸ್. ಅವರು ನೆಕ್ಸ್ಟ್ ಟು ದ ಬಿಷಪ್, ದೊಡ್ಡ ಜವಾಬ್ದಾರಿ ಹೊಂದಿದವರು. ಆದರೆ ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಎಲ್ಲರೊಂದಿಗೂ ಬೆರೆತು ಎಲ್ಲರ ಪ್ರೀತಿಗೆ ಪ್ರಶಂಸೆಗೆ ಪಾತ್ರರಾಗಿರುವವರು, ಎಲ್ಲರನ್ನೂ ಪ್ರೋತ್ಸಾಹಿಸುವವರು. ಇಂದಿನ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ ನಮ್ಮ ಈ ಸಭಾಭವನವನ್ನು ಆಶೀರ್ವಚನ ಮಾಡಿ ನಮಗಾಗಿ ಪ್ರಾರ್ಥಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಶ್ರೇಷ್ಠ ಗುರುಗಳೇ, ನಿಮಗಿದು ನಮ್ಮೆಲ್ಲರ ಒಲುಮೆಯ ಪ್ರೀತಿಯ ಸ್ವಾಗತ. ಇಂದಿನ ಮುಖ್ಯ ಅತಿಥಿ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ನಮ್ಮವರೇ ಆಗಿರುವ ನಮ್ಮ ಕ್ಷೇತ್ರದ ಗೌರವದ ಅಭಿಮಾನದ ಸಚಿವರು ಹಾಗೂ ಕರ್ನಾಟಕ ಸರ್ಕಾರ ವಿಧಾನ ಸಭಾಧ್ಯಕ್ಷರು
ನಮಗೆ ಅವರು ತುಂಬ ಸ್ಫೂರ್ತಿ, ತುಂಬ ಬೆಂಬಲ, ತುಂಬ ಪ್ರೋತ್ಸಾಹ, ತನು ಮನ ಧನದ ಸಹಾಯವನ್ನು ಯಾವಾಗಲೂ ಎಷ್ಟು ಕಷ್ಟ ನೀಡುವವರು. ಈ ಚರ್ಚಿನ ಆವರಣ ಗೋಡೆಗೆ ನಾನು ಬಂದ ನಂತರ ನಾನು ಹೇಳುವುದು, ಮುಂಚೆ ನಾನು ಹೇಳ್ತಾ ಇಲ್ಲ. ನಂತರ ನಾವು ನಮ್ಮ ಉಳಿಯದಲ್ಲಿ ಉಳ್ಳಿಯ ಹೊಯ್ಗೆಯಲ್ಲಿ ಚಾಪಲ್ ರೆನೋವೇಟ್ ಮಾಡುವಾಗ ಈ ಸಭಾಭವನಕ್ಕೆ ಈಗ ನಾನು ಲಾಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು, ನಮ್ಮ ಶ್ರೀ ಬಾಜಿಲ್ ಡಿಸೋಜ್ ಅವರ ಮುಂದಾಳತನದಲ್ಲಿ ಒಂದೇ ಒಂದು ರಿಕ್ವೆಸ್ಟ್, ಒಂದೇ ವಾರದ ಒಳಗೆ ಎದುರುಗಡೆ ಇಂಟರ್ಲಾಕ್ಸ್ ಹಾಕಿ ಈ ಸಭಾಭವನಕ್ಕೆ ಬರಲಿಕ್ಕೆ ದಾರಿಯನ್ನು ಸ್ವಚ್ಛ ಚೆಂದಗೊಳಿಸಬೇಕು ಅಂತ ಕೇಳಿದಾಗ ಹಿಂದೆ ಮುಂದೆ ನೋಡದೆ ಸೀದಾ ಆಯಿತಂತ 2 ದಿವಸಗಳಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿ ಈ ಒಂದು ದೊಡ್ಡ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ನಮ್ಮ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸುವವರು. ಎಷ್ಟು ಬ್ಯುಸಿ ಇದ್ದರು, ನಾನು ಒಂದು ಮೆಸೇಜ್ ಹಾಕಿದರೆ ಸಾಕು ತಕ್ಷಣ ಅವರು ಫೋನ್ ಮಾಡ್ತಾರೆ. ಅದಕ್ಕಾಗಿ ಅನೇಕ ಗುರುಗಳು ನನಗೆ ಫೋನ್ ಮಾಡೋದು, ಅವರಿಗೆಲ್ಲ ಕೆಲಸ ಇದ್ದರೆ ನೀವು ಹೇಳಿದರೆ ಕೆಲಸ ಆಗ್ತದೆ ಅಂತ. ಅಷ್ಟು ಒಂದು ನಮ್ಮ ಪ್ರತಿ ಕಾರ್ಯಕ್ರಮಕ್ಕೆ ಸ್ಪಂದಿಸುವಂಥ ನಮ್ಮ ಆತ್ಮೀಯರು, ನಮ್ಮ ಗೆಳೆಯರು, ನಮಗೆ ಪ್ರೋತ್ಸಾಹ ಕೊಡುವವರು. ಸರ್, ನಿಮಗಿದು ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಬಾಜಿಲ್ ಡಿಸೋಜಾ ಕೌನ್ಸಿಲರ್, ಉಳ್ಳಾಲ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್, ನನಗೆ ತುಂಬ ಆತ್ಮೀಯರು. ಅವರಿಗೆ ನನ್ನಲ್ಲಿ ಅತೀವ ಕಾಳಜಿ, ಪ್ರೀತಿ, ವಾತ್ಸಲ್ಯ. ಚರ್ಚಿನ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯಾವಾಗಲೂ ಸ್ಪಂದಿಸುವ ನನ್ನ ಮಿತ್ರರು ಕೂಡ ಪ್ರತಿ ಬೆಳಿಗ್ಗೆ 10 ಗಂಟೆಯ ಒಳಗೆ ಚರ್ಚಿಗೆ ಭೇಟಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸಿ ನನ್ನ ಆಫೀಸ್ ರೂಮಿಗೆ ಬಂದು ನನ್ನ ಆರೋಗ್ಯದ ಬಗ್ಗೆ ಹಾಗೂ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ತುಂಬ ಕಾಳಜಿಯನ್ನು ಇಟ್ಟುಕೊಂಡು ವಿಚಾರಿಸಿ ನನಗೆ ಪ್ರೋತ್ಸಾಹ ನೀಡುವ ಸರಳ ವ್ಯಕ್ತಿತ್ವದ ಬಾಜಿಲ್ ಡಿಸೋಜ್ ಅವರೇ, ನಿಮಗಿದು ನಮ್ಮ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ಅತಿಥಿಗಳಾಗಿರುವಂಥ ಸಿಸ್ಟರ್ ಜೋಸೆಫ್ ಮೇರಿ, ಸುಪೀರಿಯರ್ ಬೆಥೆಲ್ ಕಾನ್ವೆಂಟ್, ಸಿಸ್ಟರ್ ಅಲ್ಫೋನ್ಸಾ, ಸುಪೀರಿಯರ್ ನಿರ್ಮಲಾ ಕಾನ್ವೆಂಟ್, ಸಿಸ್ಟರ್ ಮಾರಿಯಟ್, ಸುಪೀರಿಯರ್ ಎಲೋಷಿಯಸ್ ಕಾನ್ವೆಂಟ್, ಶ್ರೀಮತಿ ವೀಣಾ ಶಾಂತಿ ಡಿಸೋಜಾ, ಪ್ರೆಸಿಡೆಂಟ್ ಉಳ್ಳಾಲ್ ಸಿಟಿ ಮುನ್ಸಿಪಲ್ ಕೌನ್ಸಿಲ್, ಎಲ್ಲ ಕೆಲಸಗಳಿಗೆ ಸ್ಪಂದಿಸುವಂಥ ನಮ್ಮ ಉಪಾಧ್ಯಕ್ಷರು ಶ್ರೀ ಅರುಣ್ ಡಿಸೋಜಾ ಹಾಗೂ ಅವರ ಸಂಗಡ ಪ್ರತಿ ಕೆಲಸ ಕಾರ್ಯಗಳಲ್ಲಿ ನೆರವಾಗುವವರು ನಮ್ಮ ಚರ್ಚಿನ ಕಾರ್ಯದರ್ಶಿಗಳು ಶ್ರೀಮತಿ ಜ್ಯೋತಿ ಡಿಸೋಜಾ, ಶ್ರೀ ಡಾಲ್ಫಿ ಡಿಸೋಜಾ. 21 ಆಯೋಗಗಳು ಪ್ರತಿ ಚರ್ಚ್ಗಳಿವೆ, ಅದರ ಸಂಚಾಲಕರು. ಈ ಇಡೀ ಕೆಳಗಿಂದ ಮೇಲೆ ಎಲ್ಲ ಡಿಸೈನ್ ಮಾಡಿದಂಥ ನಮ್ಮ ಆರ್ಕಿಟೆಕ್ಟ್ ಇಲ್ಲಿದ್ದಾರೆ. ಅವರು ನನ್ನ ಮಿತ್ರರು, ನಮ್ಮ ಸಂಬಂಧಿಕರು ಆಗಿದ್ದಾರೆ. ಆದರೆ ನಾನು ಕೆಲಸ ಕೊಟ್ಟದ್ದಲ್ಲ, ಅದು ನಾನು ಬರುವ ಮುಂಚೆ ಅವರಿಗೆ ಕೊಟ್ಟದ್ದು. ಅವರು ಶ್ರೀ ಸಿ ಜೆ ಲೋಬೋರವರು ಇಂಜಿನಿಯರ್, ಮತ್ತು ಶ್ರೀ ರಿಚರ್ಡ್ ರಾಡ್ರಿಗಸ್ ಗುತ್ತಿಗೆದಾರರು, ವೆಲಂಕಣಿ ಕನ್ಸ್ಟ್ರಕ್ಷನ್ಸ್. ಅವರು ನನಗೆ ತುಂಬ ಆತ್ಮೀಯರು. ಯಾಕೆಂದರೆ ನಾನು 25 ವರ್ಷಗಳ ಮುಂಚೆ ಅವರ ಚರ್ಚಲ್ಲಿ ಕೈಕಂಬ ಗುರುಪುರದಲ್ಲಿ ಇದ್ದೆ. ಅವರ ಮದುವೆ ಕಾರ್ಯಗಳು ನಾನೇ ನೆರವೇರಿಸಿದ್ದೆ. ಈಗ ಅವರು ಕೆಲರಾಯಿ ನೀರ್ಮಾರ್ಗದಲ್ಲಿದ್ದಾರೆ. ಅವರು ನೋಡಿ ಎಷ್ಟು ಚಂದ ಮಾಡಿ ಮೇಲೆ ಮತ್ತು ಕೆಳಗೆ, ಹಣ ವಿಷಯ ನೋಡುವುದಿಲ್ಲ ಅವರು. ಅದು ನಮ್ಮದೊಂದು ಸ್ನೇಹ, ನಮ್ಮದೊಂದು ಪ್ರೀತಿ. ಆದ್ದರಿಂದ ಅವರು ಕೆಲಸ ಮಾಡ್ತಾ ಹೋಗಿದ್ದಾರೆ. ಪ್ರತಿ ದಿವಸ ಬಂದು ನೋಡಿಕೊಂಡು ಬೆಸ್ಟ್ ಆಗಬೇಕು, ಫಾದರ್ಗೆ ಬೆಸ್ಟ್ ಆಗಬೇಕಂತ ಎಲ್ಲ ಕೆಲಸಗಳ ಜವಾಬ್ದಾರಿ ತಗೊಂಡವರು ಅವರು ಇದ್ದಾರೆ. ಶ್ರೀ ಎಡ್ವರ್ಡ್ ಡಿ ಸಿಕ್ವೇರಾ, ಎಲೆಕ್ಟ್ರಿಕಲ್ ಗುತ್ತಿಗೆದಾರರು, ಹಾಗೂ ಶ್ರೀ ಜಾನ್ಸನ್ ಲೋಬೋ ನನ್ನ ಬಲಗೈ ಬಂಟ ಅಂತ ಹೇಳ್ಬೋದು. ಯಾಕೆಂದರೆ ಇದು ನಮ್ಮ ಸಂಬಂಧ 25 ವರ್ಷಗಳಿಂದ ಸರ್ಕಾರದ ಅನೇಕ ಅನುದಾನಗಳನ್ನು ತರಲಿಕ್ಕೆ, ಮತ್ತೆ ಎಲ್ಲಿ ಅಸಾಧ್ಯ ಅಂತ ಇದ್ದ ಪರಿಸ್ಥಿತಿಯಲ್ಲಿ, ಅಸಾಧ್ಯ ವಾಮಂಜೂರಲ್ಲಿ ಹಾಲ್ ಅಸಾಧ್ಯ ಅಂತ ಬಿಷಪ್ರು ಹೇಳಿದ್ದು, ವಿಕರ್ ಜನರು ಹೇಳಿದ್ದು, ಆ ಸಮಯದಲ್ಲಿ ಸಾಧ್ಯ ಮಾಡಲಿಕ್ಕೆ ನನಗೆ ಹೆಗಲು ಕೊಟ್ಟಂಥ ಶ್ರೀ ಜಾನ್ಸನ್ ಲೋಬೋ. ನಂತರ ಇಲ್ಲಿಯೂ ಹಾಗೆ, ಇಲ್ಲಿ ನಾವು ಶ್ರೀಮಾನ್ ಯು ಟಿ ಖಾದರ್ ಅವರು ಮತ್ತು ನಾನು ರಾತ್ರಿಯಲ್ಲಿ 11 ಗಂಟೆಗೆ ಡಾಕ್ಟರ್ ಮನೆಗೆ ಹೋಗಿದ್ದೆ, ಸಂದೀಪ್ ಭಟ್ರವ್ರ ಮನೆಗೆ 11 ಗಂಟೆಗೆ ರಾತ್ರಿ ನಾವು ಮೂವರು ಹೋಗಿ ಅಲ್ಲಿಂದ 12 ಗಂಟೆಗೆ ರಾತ್ರಿ ನಾವು ವಾಪಸ್ ಬಂದದ್ದು. ಆವಾಗ ಜಾನ್ಸನ್ ಲೋಬರ್ ಅವರು ಇದ್ದರು. ಆದ್ದರಿಂದ ಅವರಿಗೂ ಹಾಗೂ ಚರ್ಚಿನ ಪಾಲನಾ ಮಂಡಳಿಯ ಸದಸ್ಯರಿಗೂ, ಗುರ್ಖಾಸ್ರವರಿಗೂ, ಫೈನಾನ್ಸ್ ಕಮಿಟಿ ಮೆಂಬರ್ಸ್ ಹಾಗೂ ನಮ್ಮ ಧರ್ಮಕೇಂದ್ರದ ಎಲ್ಲ ಭಕ್ತಾದಿಗಳಿಗೆ ನನ್ನ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮ ಕರೆಯನ್ನು ಮನ್ನಿಸಿ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಬಂಧು ಭಗಿನಿಯರೇ, ಆತ್ಮೀಯರೇ, ಮಿತ್ರರೇ, ನಿಮಗಿದೋ ಆದರದ ಸ್ವಾಗತ, ಸುಸ್ವಾಗತ. ಮಾಧ್ಯಮ ಮಿತ್ರರೇ ಹಾಗೂ
ಎಲ್ಲ ಬಂಧು ಭಗಿನಿಯರೇ, ನಮ್ಮ ಆತ್ಮೀಯರೇ, ಪ್ರಿಯರೇ, ಎಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಸಭಾಭವನವು ಸ್ವತಂತ್ರ ಹಾಗೂ ಸುಸಜ್ಜಿತ ಸಭಾಭವನಗಳಾಗಿದೆ. ಇದರ ಎಲ್ಲ ಸೌಲಭ್ಯಗಳು ಇವೆ. ಹೇಗೆ ಮೇಲೆ ಸೌಲಭ್ಯಗಳುಂಟು ಹಾಗೆಯೇ ಸಪ್ರೇಟ್ ವಾಶ್ರೂಮ್ಸ್ ಫಾರ್ ಜೆಂಟ್ಸ್ ಆ್ಯಂಡ್ ಲೇಡೀಸ್, ಡ್ರೆಸ್ಸಿಂಗ್ ರೂಮ್, ಕೇಟರಿಂಗ್ ರೂಮ್, ವಾಶ್ರೂಮ್, ಸ್ಟೇಜ್, ಹೀಗೆ ಎಲ್ಲ ಅಳವಡಿಕೆ ಮಾಡಿದಂಥ ಸುಸಜ್ಜಿತ ಈ ಸಭಾಭವನ ಇದನ್ನು ಸ್ವತಂತ್ರವಾಗಿ ಉಪಯೋಗಿಸಬಹುದಾಗಿದೆ. ಮೇಲಿನ ಸಭಾಭವನದಲ್ಲಿ ಮದುವೆ ಇತ್ಯಾದಿ ಕಾರ್ಯಕ್ರಮವನ್ನು ಮಾಡುವವರಿಗೆ ಈ ಸಭಾಭವನವನ್ನು ಊಟೋಪಚಾರಗಳಿಗೆ ಉಪಯೋಗಿಸಬಹುದು. ಎಲ್ಲ ಸಮುದಾಯದ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಇದನ್ನು ಒದಗಿಸಲಾಗುವುದು. ಎಲ್ಲರ ಸಹಕಾರವನ್ನು ಬಯಸುತ್ತಾ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಫಾದರ್ ವಲೀರಿಯನ್ ಪಿಂಟೋ ನಮ್ಮ ಹಿರಿಯ ಗುರುಗಳು ಇಲ್ಲಿದ್ದಾರೆ. ಅವರು ಪ್ರತಿ ನಮ್ಮ ಕಾರ್ಯಕ್ರಮಗಳಿಗೆ ಸ್ಪಂದಿಸ್ತಾರೆ, ನಮಗಾಗಿ ಬೇಡ್ತಾರೆ. ಅವರನ್ನು ನಾನು ಪ್ರೀತಿಯಾಗಿ ಸ್ವಾಗತಿಸ್ತಾ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ, ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಅಭ್ಯಾಗತರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಲಿದ್ದಾರೆ ನಮ್ಮ ಧರ್ಮ ಗುರುಗಳು. ತಮಗೂ ಸ್ವಾಗತ, ಸುಸ್ವಾಗತ ಗುರುಗಳೇ. ಪೂರ್ವಕ ಸನ್ಮಾನ. ಎಲ್ಲರೂ ಎದ್ದು ನಿಂತು ಸಭಾಧ್ಯಕ್ಷರನ್ನು ಚಪ್ಪಾಳೆ ತಟ್ಟಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಈ ಸಭಾಭವನಕ್ಕೆ ಸ್ಥಳದಾನ ಮಾಡಿರುವ ಕೊಡುಗೈ ದಾನಿ ಡಾಕ್ಟರ್ UCS ಭಟ್ ಇವರ ಸುಪುತ್ರ ಶ್ರೀಯುತ ಸಂದೀಪ್ ಭಟ್ ಇವರು ಧರ್ಮ ಕೇಂದ್ರದ ಧರ್ಮಗುರುಗಳು ಹಾಗೂ ಭಕ್ತಾದಿಗಳ ಪ್ರೀತಿಯ ದ್ಯೋತಕವಾಗಿ ಈ ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮವರೇ ಆದ ನಮ್ಮ ಧರ್ಮ ಕೇಂದ್ರದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ನಿಂತು ಸಹಕರಿಸಿದ ಉಳ್ಳಾಳ ನಗರಸಭೆಯ ಸದಸ್ಯರಾದ ಶ್ರೀ ಬಾಜಲ್ ಡಿಸೋಜ ಇವರು ಈ ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಯಾಕೆಂತ ಹೇಳಿದರೆ ಸೈಂಟ್ ಸೆಬಾಸ್ಟಿಯನ್ ಆಡಿಟೋರಿಯಂನ 2ನೇ ಹಂತದ ಸಭಾಭವನ ನಾವೆಲ್ಲರೂ ಕೂಡ ಉದ್ಘಾಟನೆ ಮಾಡ್ತಾ ಇದ್ದೇವೆ. ನಾನು ಸರ್ವ ಜನರ ಪರವಾಗಿ, ಕ್ಷೇತ್ರದ ಸರ್ವರ ಪರವಾಗಿ ನಾನು ಇವತ್ತು ಇದರ ನೇತೃತ್ವ ವಹಿಸಿದಂಥ ರೆವರೆಂಡ್ ಫಾದರ್ ಸಿಪ್ರನ್ ಪಿಂಟರ್ ಅವರನ್ನು ಮತ್ತು ಇದಕ್ಕೆ ಸಹಕರಿಸಿದಂಥ ಪಾಲನಾ ಸಮಿತಿಯ ಉಪಾಧ್ಯಕ್ಷ ಸರ್ವ ಸದಸ್ಯರನ್ನು, ಈ ಒಂದು ಪ್ಯಾರಿಸ್ ಸ್ಟ್ರೀಟ್ನ ಪ್ರತಿಯೊಬ್ಬರನ್ನು ಕೂಡ ನಾನು ನಿಮಗೆ ವಿಶೇಷವಾದ ಅಭಿನಂದನೆಗೆ ನಾನು ಇವತ್ತು ಸಲ್ಲಿಸ್ತೇನೆ. ತಾವೆಲ್ಲ ವಿಶೇಷವಾದ ಸಹಕಾರ ಮುಖಾಂತರ ರೆವರೆಂಡ್ ಫಾದರ್ ಸಿಪ್ರನ್ ಪಿಂಟರ್ ಅವರು ಈ ಅದ್ಭುತವಾದ ಕೆಲಸವನ್ನು ಇವತ್ತು ಮಾಡಲಿಕ್ಕೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಿಷಪ್ಪರ ಪರವಾಗಿ ಗೌರವಾನ್ವಿತ ವೈಕಲ್ ಜನರಲ್ ಕೂಡ ಬಂದು ಆಶೀರ್ವಾದ ಮಾಡಿ ಕೂಡ ತುಂಬ ಶೋಭೆ ತರುವಂಥದ್ದು. ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಸಂದೀಪ್ ಭಟ್ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ನಾನು ಇವತ್ತು ಸಂದೀಪ್ ಭಟ್ ಮತ್ತು ಅವರ ತಂದೆಯರನ್ನು ನಾನು ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ಈ ಒಂದು ಚರ್ಚೆ ಅಥವಾ ಈ ಒಂದು ಸಭಾಭವನ US ಭಟ್ ಫ್ಯಾಮಿಲಿ ಮತ್ತು ಉಳ್ಳಾಲ ನಗರದವರನ್ನು ಒಂದುಗೂಡಿಸಿದಂತಹ ಒಂದು ಸಭಾಭವನ ಅಂತೇಳಿ ನಾವು ಶಾಶ್ವತವಾಗಿ ನೆನಪಿಟ್ಟುಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.
ಇಲ್ಲಂದರೆ US ಭಟ್ ಇವತ್ತು ಉಳ್ಳಾಲಕ್ಕೆ ನೋಡಿ, ನಾವೆಲ್ಲರೂ ಕೂಡ ಉಳ್ಳಾಲದ ಜನತೆ ಡಾಕ್ಟರ್ UCS ಭಟ್ ಅವರನ್ನು ಯಾವಾಗಲೂ ಕೂಡ ಮತ್ತು ಕುಟುಂಬಸ್ಥರನ್ನು ನಾವು ಯಾವಾಗಲೂ ಕೂಡ ನೆನಪಿದ ಕೆಲಸ ಇವತ್ತು ಮಾಡಬೇಕು. ಎಷ್ಟೋ ಜನಸಾಮಾನ್ಯ ಬಡವರಿಗೆ ಅವರ ಜಾಗವನ್ನು ಬಹುಶಃ ಇವತ್ತು ಅಲ್ಲಿ ಒತ್ತಿದ್ದಾರೆ. ಕೆಲವರು ಇನ್ನೂ ಕೂಡ ಅವ್ರು ಕೇಳಲಿಕ್ಕೆ ಹೋಗಲಿಲ್ಲ. ಅದೇ ರೀತಿ ನಮ್ಮ ಅಲ್ಬುಕ್ಕರ್ ಫ್ಯಾಮಿಲಿಯನ್ನು ಕೂಡ ಇವತ್ತು ನಾವು ಜನತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಉಳ್ಳಾಲ ಅಂತ ನಿರ್ಮಾಣ ಮಾಡಲಿಕ್ಕೆ ಬಹುಶಃ ಅವರು ಕೊಟ್ಟಂಥ ಇವತ್ತು ಆಸ್ಪತ್ರೆಗೆ ಜಾಗ ಯಾರು ಕೊಟ್ಟದ್ದು ಅಲ್ಬುಕ್ಕರ್, ಪೋಸ್ಟ್ ಆಫೀಸಿಗೆ ಜಾಗ ಯಾರು ಕೊಟ್ಟದ್ದು ಅಲ್ಬುಕ್ಕರ್, ನಗರಸಭೆಗೆ ಜಾಗ ಯಾರು ಕೊಟ್ಟದ್ದು ಅಲ್ಬುಕ್ಕರ್, ಆಸ್ಪತ್ರೆ ಕಡೆಗೆ ಜಾಗ ಯಾರು ಕೊಟ್ಟದ್ದು ಅಲ್ಬುಕ್ಕರ್. ಇಂಥ ಹಿರಿಯರ ಫ್ಯಾಮಿಲಿಗಳಲ್ಲಿ ನಮಗೆ ಜಾಗ ಇವತ್ತು ಕೊಟ್ಟ ಕಾರಣ ಎಲ್ಲ ಪ್ರದೇಶಗಳು, ಶಾಲಾ ಕಾಲೇಜುಗಳು ಇವತ್ತೆಲ್ಲವೂ ಕೂಡ ಒಂದು ಅವತ್ತಿನ ಕಾಲ ಬರಲಿಕ್ಕೆ ಇವತ್ತು ಸಾಧ್ಯವಾಗಿದೆ. ಇಲ್ಲದೆ ಎಲ್ಲ ಕೂಡ ನ್ಯಾಷನಲ್ ಹೈವೇ ಆ ಕಡೆ ಹೋಗ್ತಿತ್ತು. ಈಗ ನೀವು ನೋಡಿ, ಕುಂದಾಪುರದಿಂದ ಹಿಡಿದು ತಲಪಾಡಿವರೆಗೆ ಸಮುದ್ರದ ಬದಿಯಲ್ಲಿ ಡೆವಲಪ್ಮೆಂಟ್ ಆಗಿ ಒಂದು ನಗರವಾಗಿ ಪರಿವರ್ತನೆ ಆಗಿದೆ ಅದು ಉಳ್ಳಾಲ ಮಾತ್ರ. ನೀವೆಲ್ಲಿ ಬೇಕಾದ್ರೆ ನೋಡಿ, ನೀವು ಸಸ್ಯತ್ಲಿ ನೋಡಿ, ಬೈಕಂಪಾಡಿ ನೋಡಿ, ಅಥವಾ ನೀವು ಪನಂಬೂರು ನೋಡಿ, ನೀವು ಅಲ್ಲಿ ತನಕ ಹೋಗಿ, ಎಲ್ಲಿಯೂ ಕೂಡ ಸ್ಥಿತಿಯಾಗಿ ಪರಿವರ್ತನೆ ಆಗಿರಲಿಲ್ಲ. ಒಂದು ಅವತ್ತಿನ ಕಾಲದಲ್ಲಿ ವ್ಯಾಪಾರ ಎಲ್ಲ ನಮ್ಮ ಧಾರ್ಮಿಕ ಕೇಂದ್ರಗಳು ಇವು ಊರು ನಾವು ಕೊಟ್ಟ ಸಾಕರ ಮುಖಾಂತರ ಇದನ್ನು ನಾವು ಯುವಜನತೆ ಯಾವಾಗ ಕೂಡ ಹಿರಿಯರ ತ್ಯಾಗ ನಮ್ಮಿಂದಾಗಿ ಏನಾಗಲಿಲ್ಲ. ನಮ್ಮ ಹಿರಿಯರ ತ್ಯಾಗ, ಅವರ ದೂರದರ್ಶಿತ ಆಲೋಚನೆ, ನಾವು ಮಾತ್ರ ಬದುಕೋದಲ್ಲ, ಇನ್ನು ಹುಟ್ಟಿ ಬರೋದ ಮಕ್ಕಳಿಗೆ ಕೂಡ ಉತ್ತಮವಾದ ಪ್ರದೇಶವನ್ನು ನಾವು ನಿರ್ಮಾಣ ಮಾಡಿ ಕೊಡಬೇಕೆಂಬ ಅವರ ತ್ಯಾಗದಿಂದಾಗಿ ನಾವು ಇವತ್ತು ಸಂತೋಷವಿರುವಂಥ ಕೆಲಸ ನಾವು ಇವತ್ತು ಆಗ್ತಾ ಇದೆ. ನಮ್ಮ ಯುವ ಜನಾಂಗದ ಜವಾಬ್ದಾರಿಯನ್ನು ನಾವು ಕೂಡ ಅತ್ಯಂತ ಪ್ರೀತಿ ವಿಶ್ವಾಸ ಇದ್ದು ಎಷ್ಟು ನಮಗೆ ಸಾಧ್ಯವಿದೆಯೋ ಸಾಮಾಜಿಕವಾಗಿ ನಾವು ಕೆಲಸ ಮಾಡಿ ತಮ್ಮ ಒಂದು ಸಹಕಾರ ಸಮಾಜಕ್ಕೆ ತಮ್ಮ ಸಹಕಾರ ಕೊಡೋ ಮೂಲಕ ಇನ್ನು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಮಕ್ಕಳಿದ್ದಾರೆ, ಅವರಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿ ಕೊಡುವಂಥ ಜವಾಬ್ದಾರಿ ಅದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ನಮಗೆಲ್ಲ ಇದನ್ನು ಇನ್ಸ್ಪಿರೇಷನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸರ್, ಒಂದು ಎಲ್ಲರಿಗೂ ಒಂದು ಪ್ರೇರಣೆ, ನಾವು ಅತ್ಯಾಸ ಅರ್ಥಮ ಪ್ರೇರಣೆ ಕೊಡುವಂಥ ಇವತ್ತು ಕಾರ್ಯಕ್ರಮ ಆಗಿದೆ. ಏನು ಅವತ್ತಿನ ಕಾಲದಲ್ಲಿ UCS ಭಟ್ ಅವರು ಅವತ್ತಿನ ಕಾಲ ಜಾಗವನ್ನು ಇವತ್ತು ಅವಕಾಶ ಮಾಡಿಕೊಟ್ಟರು, ಸದುಪಯೋಗ ಪಡಿಸಿಕೊಂಡು ಸಮಾಜದ ಸರ್ವರಿಗೂ ಕೂಡ ಇದನ್ನು ಸಹಕಾರ ಕೊಡುವಂಥ ಕೆಲಸ ಇವತ್ತು ಆಗುವಂಥ ವಿಚಾರ ಇವತ್ತು ಆಗಿದೆ. ಅದರ ಜೊತೆ ನಾನು ರೆವರೆಂಡ್ ಫಾದರ್ ಸಿಪ್ರನ್ ಪೀಟರ್ ಕೂಡ ನಾನೆಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸ್ತೇನೆ. ಅವರು ಕೂಡ ನಮಗೆಲ್ಲರಿಗೂ ಕೂಡ ಮಾಡೆಲ್ ಆಗಿದ್ದಾರೆ. ಸಮಸ್ಯೆ ಬಂದಾಗ ಸಮಸ್ಯೆನ ಹೇಗೆ ಬಗೆಹರಿಸ್ಬೋದು ಅಂತ ಹೇಳಿ ಒಂದು ಚಾಕಚಕ್ಯತೆ, ಮತ್ತು ಇದನ್ನು ನಮ್ಗೆ ತನ್ನಿಂದ ತಾನೇ ಬರೋದಿಲ್ಲ, ನಾವು ಬೇರೆಯವ್ರು ನೋಡಿ ಕಲಿಬೇಕು. ಅಂಥವು ಯಾರನ್ನಾದ್ರೂ ನೋಡಿ ಕಲಿಬೇಕಾದ್ರೆ ರೆವರೆಂಡ್ ಫಾದರ್ ಸಿಪ್ರನ್ ಪೀಟರ್ ನಾವು ನೋಡಿ ಕಲಿಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದರೆ ಇಲ್ಲಿದ್ರೆ ತಾಳ್ಮೆ, ಸಹನೆ, ಸಮಾಧಾನ ಎಲ್ಲ ಸುಧಾರಿಸಿಕೊಂಡು ನಾನು ಯಾವಾಗಲೂ ಹೇಳೋದಿದೆ, ಫಾದರ್ ಯಾರೇ ಕೂಡ ಯಶಸ್ವಿ ಆಗಬೇಕಾದ್ರೆ ಮತ್ತು ಯಾರು ಕೂಡ ಒಂದು ಯಶಸ್ವಿಯ ಕೆಲಸ ಮಾಡಬೇಕಾದ್ರೆ ಸುಲಭದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಬೈಗಳು, ಅವಮಾನ, ದೋಷ ಎಲ್ಲ ಸೇರಿ ಇದನ್ನೆಲ್ಲ ಅನುಭವಿಸಿಕೊಂಡೇ ಇವತ್ತು ಒಬ್ಬರು ಒಂದು ಸ್ಥಾನಕ್ಕೆ ಇವತ್ತು ಯಶಸ್ವಿಯಾಗಿ ಸುಲಭದಲ್ಲಿ ಯಾರು ಕೂಡ ಬರೋದಿಲ್ಲ. ನಮಗೆ ಬೈತಾರೆ, ಅವಮಾನ ಆಗ್ತಾರೆ, ತೊಂದರೆ ಮಾಡ್ತಾರೆ, ಇದನ್ನೆಲ್ಲ ಸಹಿಸಿದವನೇ ಬಹುಶಃ ಇವತ್ತು ಅದನ್ನು ಯಶಸ್ವಿ ಆಗಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಅಂತೆಲ್ಲ ಸಮಸ್ಯೆಯನ್ನು ಸಹಿಸಿಕೊಂಡೇ ಭವಿಷ್ಯದಲ್ಲಿ ತಾವು ಬಗೆಹರಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಆ ಸಹಿಸುವಂತಹ ಮತ್ತು ಬಗೆಹರಿಸುವಂಥ ಎಷ್ಟೋ ಸಲ ಚರ್ಚೆ ಇತ್ತು ನಮ್ಮ UCS ಭಟ್ ಮಗನಿಗೆ ಮತ್ತು ಅವರಿಗೆ. ಅದಷ್ಟೇ ತಾಳ್ಮೆಯಿಂದ ಅದನ್ನು ತಗೊಂಡು ಮತ್ತೆ ಅದನ್ನು ಬಗೆಹರಿಸಿಕೊಂಡು ಒಂದು ಹಂತಕ್ಕೆ ಬಂದು ರೂಪುಗೊಂಡುವಂಥ ಆ ತಾಳ್ಮೆ ಮತ್ತು ಆ ಒಂದು ಈಗೋ ಇಲ್ಲದಿದ್ದ ಕಾರಣ, ಆ ತಾಳ್ಮೆ ಇದ್ದ ಕಾರಣ ಮತ್ತು ಏನೇದು ಕೂಡ ಪ್ರಯೋಜನ ಆಗಲಿ ಅಂದರೆ ಇಬ್ಬರು ಕೂಡ ಇವತ್ತು ಆಲೋಚನೆ ಮಾಡಿದ ಕಾರಣ ಬಹುಶಃ ಇವತ್ತು ಇಷ್ಟೊಂದು ಯಶಸ್ವಿಯಾಗಿ ಇಷ್ಟು ಬೇಗದಲ್ಲಿ ಯಾವುದು ಅರ್ಧದಲ್ಲಿ ಬಾಕಿ ಒಂದು ಪರಿಸ್ಥಿತಿ ಇತ್ತ ಆಗಿದೆ. ಆ ವ್ಯಕ್ತಿತ್ವ ಅದಕ್ಕೆ ಪ್ರಮುಖ ಕಾರಣ. ದಟ್ ಈಸ್ ಆ ವ್ಯಕ್ತಿತ್ವ ಪ್ರಮುಖ ಇವತ್ತು ಕಾರಣ ಇವತ್ತು ಆಗಿದೆ. ಅಂಥ ವ್ಯಕ್ತಿತ್ವನೇ ಬಹುಶಃ ಸಂದೀಪ್ ಭಟ್ ಅವರು ಕೂಡ ಇವತ್ತು ಮೈಗೂಡಿಸಿಕೊಂಡು ಇವತ್ತು ಬಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬಹುಶಃ ಒಂದು ಉಪಕಾರ ಮಾಡಿದವರನ್ನು ಯಾವಾಗಲೂ ಕೂಡ ಫಾದರ್ ಹೇಳಿಕೊಂಡು ನಾವು ಸಂದೀಪ್ ಅವ್ರ ತಂದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಚಾರ ಇದ್ದರೂ ಕೂಡ ಚರ್ಚೆ ಮಾಡಿಕೊಂಡು ನಮಗೆ ದೊಡ್ಡ ಮಟ್ಟದ ಸಹಕಾರ ಮಾಡಿದ್ದಾರೆ. ನನಗೆ ಹಾಲನ್ನು ಅವರೇ ಉದ್ಘಾಟನೆ ಮಾಡಬೇಕಾದ್ರೆ ತಂದೆಯವರನ್ನೇ ನಾನು ಕರೆದಿದ್ದೇನೆ. ಅವರು ಆಗಲಿಲ್ಲ, ಸಂದೀಪ್ ಅವರು ಮಾಡ್ತಾರಂದು ಕೂಡ ಹೇಳಿದಾಗ ಕೂಡ ನಮ್ಗೆ ಕೂಡ ಅಷ್ಟೊಂದು ಸಂತೋಷ ಇದೆ. ಯಾಕೆಂತ ಹೇಳಿದರೆ ಅವರ ಕುಟುಂಬ ಮತ್ತು ಸಂದೀಪ್ ಅವರು ಮಾಡಿದಂಥ ಆ ಒಂದು ಸಹಕಾರವನ್ನು ಫಾದರ್ ಮತ್ತು ಚರ್ಚಿನವರೆಲ್ಲ ನೆನಪಿಟ್ಟುಕೊಂಡು ನೀವೇ ಬಹುಶಃ ಇಲ್ಲಿ ಬರಬೇಕು, ನೀವು ಕೂಡ ಅವರ ಒಂದು ಭಾಗ ಅಂತ ಯಾವಾಗ ನೆನೆಸಿಕೊಂಡು ನಿಮ್ಮ ಮುಖಾಂತರ ಉದ್ಘಾಟನೆ ಮಾಡಿದ್ದು ಅದು ಕ್ರಿಶ್ಚಿಯನ್ ಸಮುದಾಯದ ದೊಡ್ಡ ಮಠದ ಋಣ ಮತ್ತು ಸ್ಮರಣೆಯ ಇದು ಒಂದು ಅವರ ಸ್ಮರಣೆ ಮತ್ತು ವ್ಯಕ್ತಿತ್ವದೊಂದು ಭಾಗ. ಈ ಉಳ್ಳಾಲದಲ್ಲಿ ಎಷ್ಟು ಸಾವಿರ ಜನರಿಗೆ ಇವತ್ತು
ಜಾಗ ಬಿಟ್ಟು ಕೊಟ್ಟಿದ್ದೀರಿ, ಮನೆ ಕೊಟ್ಟಿದ್ದೀರಿ, ಕಟ್ಟಡ ಕೊಡಲಿಕ್ಕೆ ಜಾಗ ಕೊಟ್ಟಿದ್ದೀರಿ. ಎಲ್ಲಿಯಾದರೂ ನಿಮ್ಮನ್ನು ಇವರು ಗುರುತಿಸುವಷ್ಟು ಎಲ್ಲರೂ ಗುರುತಿಸಿ ಬಂದಿದ್ದಾರೆ ನಿಮ್ಮ ಹಿಂದೆ ಎಲ್ಲೇ ಬರಲಿಕ್ಕೆ ಆಗಿದೆ. ನೀವು ಪಟ್ಟೆ ತಗೊಂಡು ಹೋದರೆ ಸುತ್ತಮುತ್ತ ಎಲ್ಲ ಇವ್ರದ್ದೇ ಜಾಗ ಇರೋದು. ನನಗೇನು ಸಂತೋಷ ಅಂತ ಹೇಳಿದರೆ, ನಾನು 10-15 ವರ್ಷ ಆಯಿತು, ನಾನು ಎಲ್ಲಿ ಹೋದರೂ ಕೂಡ ಇದು UCS ಭಟ್ರ ಜಾಗ. ನಾನು ಯಾರಪ್ಪ UCS ಭಟ್ ಯಾರು? ನಾನು ನೋಡೋದು ಇವರು ಸಿಕ್ಕಿದ್ದು ಒಂದು ಪರಿಚಯದಾಗುವಂಥ ಅವಕಾಶ ಕೂಡ ನಮ್ಮ ಫಾದರ್ ನನಗೆ ಅವಕಾಶ ಮಾಡಿ. ಸೊ ನನ್ನ ಕೋರಿಕೆ ಏನಂತ ಹೇಳಿದರೆ, ನನ್ನೊಬ್ಬ ಸೋದರ ಏನಂತೇಳಿ, ಯು ಶುಡಂಟ್ ಲಿವ್ ದಿ ಕನೆಕ್ಷನ್ ಆಫ್ ಏನು ಇವತ್ತು ಫಾದರ್ ಕನೆಕ್ಷನ್ ಮಾಡಿ ಕೊಟ್ಟಿದ್ದಾರೆ, ಉಳ್ಳಾಲದ ಜನರಿಗೆ ನಿಮ್ಮೊಂದು ಕುಟುಂಬವನ್ನು ಒಂದು ಕನೆಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಆ ಕನೆಕ್ಷನ್ ಮತ್ತು ಕನೆಕ್ಟಿವಿಟಿಯನ್ನು ನೀವು ಸಂಪೂರ್ಣವಾಗಿ ಅದನ್ನು ಮುಂದುವರಿಸಿಕೊಂಡು ನಿಮ್ಮ ಕೊನೆ ತನಕ ನೆಕ್ಸ್ಟ್ ಜನ್ರೇಷನ್ ಕೂಡ ಅದು ಮುಂದುವರಿಸಿಕೊಳ್ಳುವಂಥ ವ್ಯಕ್ತಿತ್ವ ಅಂತ ಇವತ್ತು ರೂಪುಗೊಳ್ಳಬೇಕಂತ ನಾನು ಇವತ್ತು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಸಭಾಭವನ ಎಲ್ಲರಿಗೂ ಕೂಡ ಒಂದು ಗೌರವ, ಇಡೀ ಉಳ್ಳಾಲ ಕ್ಷೇತ್ರದ ಮತ್ತು ತೊಕ್ಕೋಟಿನ ಕಿರೀಟದ ಒಂದು ಗರಿಯಾಗಿ ಎದ್ದು ನಿಂತಿದೆ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಈ ಒಂದು ಸಭಾಭವನ ಆಗಬೇಕು, ಈಗ ಹೇಳಿದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಎಲ್ಲ ರೀತಿಯ ಶ್ರಮ, ಎಲ್ಲರ ಸಹಕಾರ, ಎಲ್ಲ ವಿಚಾರ ಇದೆ. ಇದರ ಪ್ರಯೋಜನ ಯಾರು? ಬರೀ ಸೈನ್ಸ್ ಸೆಬಾಸ್ಟಿಯನ್ ಚರ್ಚಿಗೆ ಮಾತ್ರ ಪ್ರಯೋಜನ ಅಲ್ಲ, ಸುತ್ತಮುತ್ತ ಎಲ್ಲರಿಗೂ ಇದರ ಪ್ರಯೋಜನ ಸಿಕ್ಕುವಂಥ ಅವಕಾಶ ಇವತ್ತು ಆಗ್ತದೆ. ಸುತ್ತಮುತ್ತಲು ನಮಗೇನು ಪ್ರಯೋಜನ ಅಂತ ಹೇಳಿದರೆ, ಮುಂಚೆಯಲ್ಲಿ ಒಂದು ಸೆನ್ಸಿಗೆ 1 ಲಕ್ಷ ಇದ್ದರೆ ಈ ಸಭಾಭವನ ಬಂದ ನಂತರ ಅವ್ರಿಗೆ 2 ಲಕ್ಷ 3 ಲಕ್ಷ ಆಗುವಂಥ ಪರಿಸ್ಥಿತಿ ಇವತ್ತು. ಇಟ್ಸ್ ಅನ್ ಇಂಡೈರೆಕ್ಟ್ ಬೆನಿಫಿಟ್ ಟು ದಿ ಸೊಸೈಟಿ. ಒಂದು ದೊಡ್ಡ ಮಟ್ಟ ಇಟ್ ಇಸ್ ಅನ್ ಅಸೆಟ್ ಆಫ್ ದಿ ಸೊಸೈಟಿ. ಇದಕ್ಕೆ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಇವತ್ತು ಹೇಳೋದು. ಯಾಕೆಂತ ಹೇಳಿದರೆ, ಇದೊಂದು ಸಮಾಜ ದೊಡ್ಡ ಮಟ್ಟದ ಆಸ್ತಿ ಮತ್ತು ಸಂಪತ್ತು. ಇದು ಈ ರೀತಿಯ ಒಂದು ದೊಡ್ಡ ಮಟ್ಟದ ಒಂದು ಬಂದಾಗ ಅದರ ಪ್ರಯೋಜನ ಈ ಕಟ್ಟಡ ಕಟ್ಟಿದವರಿಗೆ ಮತ್ತು ನಡೆಸೋರಿಗೆ ಮಾತ್ರ ಅಲ್ಲ, ಮತ್ತು ಇಲ್ಲಿ ಬರೋರಿಗೆ ಮಾತ್ರ ಅಲ್ಲ, ಸುತ್ತಮುತ್ತ ಇಡೀ ತೊಕ್ಕೋಟಿನ ಪೇಟೆಗೆ ಇದು ದೊಡ್ಡ ಮಟ್ಟದ ಪ್ರಯೋಜನ ಕೊಡೋದ ಕೆಲಸ ಇವತ್ತು ನಿಮ್ಮ ಸಮಾಜದ ಮುಖಾಂತರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸು. ಲ್ಯಾಂಡ್ ವ್ಯಾಲ್ಯೂ ಇಂಪ್ರೂವ್ ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಇಲ್ಲಿ ಬರೋ ಇನ್ನು ಮುಂದೆ ಇದನ್ನು ನೋಡಿ ಬೇರೆಯವ್ರನ್ನು ಕೂಡ ಕಟ್ಟೋದು ವಿಚಾರ. ಸೊ ಇದು ಇಂಡೈರೆಕ್ಟ್ ಡೆವಲಪ್ಮೆಂಟ್ ಆಗುವಂಥ ಒಂದು ಪ್ರದೇಶ ಡೆವಲಪ್ಮೆಂಟ್ ಆಗುವಂಥ ಸಹಕಾರ. ಅದಕ್ಕೆ ಇದನ್ನು ಯಾರು ಕೂಡ ಇವತ್ತು ನಾವೆಲ್ಲರೂ ಕೂಡ ಇದನ್ನು ಗೌರವಿಸಿ ಅದನ್ನು ನೆನಪಿಸ್ತೇವೆ. ಆ ಸಂದರ್ಭದಲ್ಲಿ ನಮಗೆ ಹಿಂದೆ ಕೂಡ ನಾವು ಯಾವ ರೀತಿ, ಯಾಕೆಂದರೆ ನಾನು ಯಾರಿಗೂ ಹೇಳಿದ್ದೇನೆ, ನೀವೆಲ್ಲರಿಗೂ ಶಕ್ತಿ ಮೀರಿ ಬಹುಶಃ ಇವತ್ತು ನಮ್ಮನ್ನು ಸಹಕಾರ ಇವತ್ತು ಕೊಟ್ಟಿದ್ದೀರಿ. ಇವಾಗ ನಮ್ಮ ಧರ್ಮ ಗುರುಗಳು ನಮ್ಮ ಬಜಲ್ ಡಿಸೋಸ್ ಮತ್ತು ವೀಣಾ ಅವರ ಮುಖಾಂತರ ಎಲ್ಲಿಗೆ ಒಂದು ಇಂಟರ್ಲಾಕ್ ಆಗಬೇಕಂತ ಹೇಳಿದಾಗ ಅದು ನನ್ನ ಡ್ಯೂಟಿ, ನನ್ನ ಕಣ್ಣು ಮುಚ್ಚಿ ಅದನ್ನು ನಾನು ಬಹುಶಃ ಅದನ್ನು ನಾವು ಈಡೇರಿಸಬೇಕು ಅಂತ ಹೇಳಿದರೆ ಇಟ್ಸ್ ಇಂಡೈರೆಕ್ಟ್ ಬೆನಿಫಿಟ್ ಟು ದಿ ಸೊಸೈಟಿ ಆಗುವಂಥ ವಿಚಾರ ಇವತ್ತು ಆಗ್ತದೆ. ರಾಜಕಾರಣಿಗಳಿಗೆ ಮತ್ತು ಮಂತ್ರಿಗಳಿಗೆ, ಸರ್ಕಾರಕ್ಕೆ ಪ್ರತಿಯೊಬ್ಬರ ಮನೆ ಮುಂದೆ ಹೋಗಿ ನಿಂತು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನಮಗೇನು ಮಾಡ್ಬೋದು, ನಿಮ್ಮಂಥ ಸಂಘ ಸಂಸ್ಥೆಯವರು ಕೆಲಸ ಮಾಡೋ ಸಂದರ್ಭದಲ್ಲಿ ನಿಮಗೆ ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಟ್ಟಾಗ ಪರೋಕ್ಷವಾಗದ ಪ್ರಯೋಜನ ಯಾರಿಗೆ ಹೋಗ್ತದೆ ಅಂತ ಹೇಳಿದರೆ ಅದು ಜನರಿಗೆ ಹೋಗುವಂಥ ಕೆಲಸ ಇವತ್ತು ಆಗ್ತದೆ. ಆ ಕೆಲಸವನ್ನು ಸರ್ಕಾರ ಮಾಡಬೇಕೆಲ್ಲ, ಸರ್ಕಾರ ಮಾಡೋ ಜವಾಬ್ದಾರಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ, ಇನ್ನು ಮುಂದಕ್ಕೂ ಕೂಡ ಈ ಪ್ರದೇಶ ಶೈಕ್ಷಣಿಕ ಮತ್ತು ಈ ಪ್ರದೇಶ ಅಭಿವೃದ್ಧಿಗೆ ಯಾವುದೇ ಸಂದರ್ಭದಲ್ಲಿ ಕೂಡ ಏನು ಸಹಕಾರ ಬೇಕಿದ್ದರೂ ಕೂಡ ನಾನೊಬ್ಬ ಸೋದರನಾಗಿ ಮುಂದೆ ನಿಂತು ನನ್ನ ಸಂಪೂರ್ಣವಾದ ಸಹಕಾರ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಎಲ್ಲರ ಪರವಾಗಿ ಫಾದರ್ ಅವರಿಗೆ, ಚರ್ಚಿನ ಪಾಲನಾ ಸಮಿತಿಯವರಿಗೆ, ನಿಮಗೆಲ್ಲರಿಗೂ ಕೂಡ ಮತ್ತೆ ನಾನು ಅಭಿನಂದಿಸಿ ಅಂತ ಹೇಳಿದರೆ, ನಾವು ಏನೇ ಒಂದು ಯೋಜನೆ ಸಹಕಾರ ಮಾಡಿದಾಗ ಅದನ್ನು 10% ಚೆನ್ನಾಗಿ ಮಾಡುವಂಥ ಒಂದು ಸಿಸ್ಟಮ್ ಅಂತ ಅನ್ಕೊಂಡಿದ್ರಿ. ನಾನು ಬಹಳಷ್ಟು ಕಾಂಪೌಂಡ್ ಮಾಡಲಿಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದೆ, ನಿಮ್ಮದಕ್ಕೂ ಕೂಡ ಇವತ್ತು ಅನುದಾನ ಬಿಡುಗಡೆ. ನಾನು ಹೇಳ್ತಾ ಇದ್ದೇನೆ, ಹೋಗಿ ಅಲ್ಲಿಯೊಮ್ಮೆ ನೋಡಿ ಅವ್ರು ಕೊಟ್ಟ ಅನುದಾನವನ್ನು ಅವರು ಕೂಡ ಸಹಕಾರ ಕೊಟ್ಟು ಎಷ್ಟು ಮಾದರಿಯಾಗಿ ಒಂದು ಮಾಡೆಲ್ ಆಗಿ ಮಾದರಿಯಾಗಿ ಇವತ್ತು ಮಾಡಿದ್ದಾರೆ ಅಂತೇಳಿ ತೋರಿಸುವಂಥ ಕೆಲಸ ಇವತ್ತು ಆಗ್ತದೆ. ಸೊ ಎಲ್ಲ ರೀತಿಯಿಂದ ನಾವು ಏನು ಸರ್ಕಾರ ಕೊಡ್ತೇವ ಅದು 10% ಆದರೆ ಅದಕ್ಕೆ 90% ಎಕ್ಸ್ಟ್ರಾ ಒಂದು ಚಂದ ಮಾಡಿಸಿ ಅದರ ಸಂಪೂರ್ಣವಾದ ಪ್ರಯೋಜನವನ್ನು ತಾವು ಇವತ್ತು ಸಮಾಜಕ್ಕೆ ಸಿಕ್ಕುವಂಥ ವ್ಯವಸ್ಥೆ ತಾವು ಇವತ್ತು ನಾವು ಮಾಡಿದ್ದೀರಿ. ಅದಕ್ಕೆ ನಾನು ಇಡೀ ನಮ್ಮ ಕ್ಷೇತ್ರ ಜನರ ಪರವಾಗಿ, ಸರ್ವ ಧರ್ಮದರ ಪರವಾಗಿ ನಾನು ನಿಮ್ಮೆಲ್ಲರನ್ನು ನಾನು ಇವತ್ತು ಅಭಿನಂದಿಸಿಕೊಂಡು, ನನ್ನನ್ನು ಪ್ರತಿಯೊಂದು ಚುನಾವಣೆಯಲ್ಲಿ ಕೂಡ ನನ್ನನ್ನು ತಾವೆಲ್ಲ ಶಕ್ತಿ ಮೀರಿ ನನಗೆ ಸಹಕಾರ ಕೊಟ್ಟು ನನ್ನನ್ನು ಬೆಂಬಲಿಸಿ ಶಾಸಕನಾಗಿ ಮಂತ್ರಿಯಾಗಿ ಮಾಡಿದ್ದೀರಿ. ಈ ಥರ ನಮ್ಮ ಸಂಪೂರ್ಣವಾದ ಸಹಕಾರ ಮುಖಾಂತರ ರಾಜ್ಯ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ತಾವು ಇವತ್ತು ಮಾಡಿ ಕೊಟ್ಟಿದ್ದೀರಿ. ಸಂವಿಧಾನಬದ್ಧ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಗೌರವವಾದ ಈ ಸ್ಥಾನದ ಗೌರವ ಉಳಿಸಿಕೊಳ್ಳಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಮಗೆ ಇರುವುದು ನಮಗೆ ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಕ್ಷೇತ್ರದವರಿಗೆ ಮತ್ತು ಕೆಲವರಿಗೆ ಇಲ್ಲಿ ಯುವಕರಿಗೆ ಇವತ್ತೆಲ್ಲ ಇರ್ಬೋದು ಈ ಸ್ಪೀಕರ್ ಪೋಸ್ಟ್ ನಿಜವಾಗಿ ಏನಂತೇಳಿ. ಅದಕ್ಕೆ ನಾನು ಯಾವಾಗಲೂ ಕೂಡ ಯಂಗ್ಸ್ಟರ್ಸ್ ಇದ್ದ ಕಡೆ ಹೇಳ್ತಾ ಇದ್ದೇನೆ, ಸ್ಪೀಕರ್ ಪೋಸ್ಟ್ ಮೀನ್ಸ್ ನಾಟ್ ಟು ಸ್ಪೀಕ್. ಸ್ಪೀಕರ್ ಅಂದರೆ ಮಾತಾಡಲಿಕ್ಕೆ ಬೇರೆಯವರನ್ನು ಮಾತಾಡಿಸುವುದನ್ನು ಅಲ್ಲಿ ಕೂತ್ಕೊಂಡು ಕೆಲಸ. ಮತ್ತು ಸ್ಪೀಕರ್ ಈಸ್ ಆಲ್ವೇಸ್ ದ ಫ್ರೆಂಡ್ಲಿ ಆಫ್ ದಿ ಅಪೋಸಿಷನ್.
ಸಭಾಧ್ಯಕ್ಷರು ಯಾವಾಗಲೂ ಕೂಡ ಆಡಳಿತ ಪಕ್ಷದಿಂದ ನಾನು ಗೆದ್ದು ಬಂದರೂ ಕೂಡ ನಮಗೀಗ ಪಕ್ಷ ಇಲ್ಲ, ನಾವೆಲ್ಲದಕ್ಕೂ ರಾಜೀನಾಮೆ ಕೊಟ್ಟು ನಾನೀಗ ಪಕ್ಷರಹಿತವಾಗಿದ್ದೇನೆ. ನಾವೀಗ ಪ್ರತಿಪಕ್ಷದ ಮಿತ್ರ, ಐ ಆಮ್ ದ ಫ್ರೆಂಡ್ ಆಫ್ ದಿ ಅಪೋಸಿಷನ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಸರ್ಕಾರವನ್ನು ಸರಿಯಾಗಿ ನಡೆಸುವಂಥ ಅಕೌಂಟಬಿಲಿಟಿ ಇರುವಂಥ ಒಂದು ಜವಾಬ್ದಾರಿ ನಾನಿವತ್ತು ಇದ್ದೇನೆ. ಮತ್ತು ನಾನು ಅಪೋಸಿಷನ್ ಫ್ರೆಂಡ್ಲಿ, ನಾನು ಎಷ್ಟೇ ಕೂಡ ಪ್ರತಿಪಕ್ಷ ಮಿತ್ರನಾದರೂ ಕೂಡ ಪ್ರತಿಪಕ್ಷದವರಿಗೆ ನನ್ನ ಮೇಲೆ ಸಂಶಯ ಜಾಸ್ತಿ, ಅದರಲ್ಲಿ ಕಡಿಮೆ ಆಗುವುದಿಲ್ಲ. ಮತ್ತು ಕೆಲವೊಮ್ಮೆ ಈ ಕಡೆ ಪ್ರತಿಪಕ್ಷದವರು ಆಡಳಿತ ಪಕ್ಷದ ಬಗ್ಗೆ ಮಾತಾಡ್ತಾರೆ, ಆಡಳಿತ ಪಕ್ಷ ಪ್ರತಿಪಕ್ಷ ಮಾತಾಡ್ತಾರೆ, ಪರಸ್ಪರ ಆ ಕಡೆ ಈ ಕಡೆ ವಾಗ್ದಾಳಿ ಮಾಡಿ ಚರ್ಚೆ ಮಾಡಿ ಕಡೆಗೆ ಇಬ್ಬರು ಸೇರಿ ಸ್ಪೀಕರ್ ಸರಿಯಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಕೂಡ ಇವತ್ತು ಬರ್ತದೆ. ಇದಕ್ಕಾಗಿ ನಿಮ್ಮೆಲ್ಲರ ಸಹಕಾರ, ಈ ಒಂದು ಕೆಲಸವನ್ನು ನಿಭಾಯಿಸಲಿಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ, ಆಶೀರ್ವಾದ, ಬೆಂಬಲ ಇರಲಿ. ನಾನು ರಾಜ್ಯದಲ್ಲಿ ಈಗ ಮತ್ತು ಇನ್ನು ಮುಂದೆ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನಾನು ಬಹುಶಃ ನಿಮ್ಮೆಲ್ಲರ ಒಬ್ಬ ಸೋದರನಾಗಿ UT ಖಾದರಾಗಿ ನಾನು ಉಲ್ಲಾಲ ಕ್ಷೇತ್ರ ನಿಮ್ಮೆಲ್ಲರ ಸೇವೆ ನಾನು ಇವತ್ತು ಮಾಡ್ತೇನೆ. ಯಾವುದೇ ಸಂದರ್ಭದಲ್ಲಿ ಕೂಡ ಹಿಂದೆ ಯಾವ ರೀತಿ ತಾವು ನನ್ನ ಕಚೇರಿಯನ್ನು ನನ್ನ ಮಿತ್ರ ನಮ್ಮ ಕಾರ್ಯಕ್ರಮ ಸಂಪರ್ಕಿಸ್ತಿದ್ರೆ ಅದೇ ರೀತಿ ಬಹುಶಃ ನನ್ನ ಸಂಪೂರ್ಣವಾದ ಸಹಕಾರ ನಾನು ಇವತ್ತು ಕೊಡ್ತೇನೆ ಅಂತ ನಾನು ಕೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಬೇಡಿಕೊಂಡು ಮತ್ತೊಮ್ಮೆ ಸೇಂಟ್ ಸೆಬಾಸ್ಟಿಯನ್ ಚರ್ಚಿನ ಧರ್ಮಗುರುಗಳಿಗೂ ಮತ್ತು ನಮ್ಮ ಪಾಲನಾ ಸಮಿತಿ ಸರ್ವ ಸದಸ್ಯರಿಗೂ ಈ ಪ್ಯಾರಿಸ್ ಪೀಸ್ನ ಪ್ರತಿಯೊಬ್ಬರಿಗೂ ಕೂಡ ಪರಮ ಪೂಜ್ಯ ಬಿಷಪ್ ಅವರ ಆಶೀರ್ವಾದ ಬೇಡಿಕೊಂಡು ವೈಕರ್ ಅವರ ಎಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ನನ್ನ ಎರಡು ಮಾತು ಮುಗಿಸಿನಿ. ಜೈ ಹಿಂದ್, ಜೈ ಕರ್ನಾಟಕ. ಧರ್ಮನೂರು ಧರ್ಮ ಕೇಂದ್ರದ ಈ 1ನೆಯ ಧರ್ಮಗುರುಗಳು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅವರಲ್ಲಿರುವ ಸಹನೆ, ತಾಳ್ಮೆ, ವಿಶ್ವಾಸ ಹಾಗೂ ಭಕ್ತಾದಿಗಳ ಮೇಲಿನ ಪ್ರೀತಿ ಅನಂತ ಧನ್ಯವಾದಗಳು ಸರ್. ಈಗ ಈ ಸಭಾಭವನವನ್ನು ಉದ್ಘಾಟಿಸಿದ್ದ ಶ್ರೀಯುತ ಸಂದೀಪ್ ಭಟ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಉಪಸ್ಥಿತರಿರುವ ನಿಮ್ಮೆಲ್ಲರಿಗೂ ಸೇಂಟ್ ಸೆಬಾಸ್ಟಿಯನ್ ಆಡಿಟೋರಿಯಂ 2.0 ಇದರ ಉದ್ಘಾಟನಾ ಸಮಾರಂಭದ ಹಾರ್ದಿಕ ಶುಭಾಶಯಗಳು. ಈ ಆಡಿಟೋರಿಯಂ ಅನ್ನು ಉದ್ಘಾಟಿಸಲು ಫಾದರ್ ಸಿಪ್ರಿಯನ್ ಪಿಂಟೋರ್ ಅವರು ನಮ್ಮ ತಂದೆಯವರೊಂದಿಗೆ ಬಂದು ಉದ್ಘಾಟಿಸಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡಾಗ ಅವರಿಗೆ ಬರಲಿಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ನಾನು ಅವರ ಪರವಾಗಿ ಇಲ್ಲಿ ಬಂದು ಇದನ್ನು ಉದ್ಘಾಟಿಸಿದ್ದೇನೆ. ಈ ಕ್ಷೇತ್ರದಲ್ಲಿ ಇದು ಒಂದು ಸುಂದರವಾದ ಹಾಗೂ ಸುಸಜ್ಜಿತವಾದ ಆಡಿಟೋರಿಯಂ ಬಂದಿರೋದು ಬಹಳ ಸಂತೋಷದ ವಿಷಯ. ಇದು ಫಾದರ್ ಸಿಪ್ರಿಯನ್ ಪಿಂಟೋರ್ ಅವರ ಶ್ರದ್ಧೆ, ಶ್ರಮೆ, ಸಂಘಟನೆ, ಅನುಭವ ಹಾಗೂ ನಿಮ್ಮೆಲ್ಲರ ಸಹಕಾರವಿಲ್ಲದೆ ಆಗುತ್ತಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ನನಗೆ ಈ 2 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಧನ್ಯವಾದಗಳು ಸರ್. ಇವತ್ತು ಈ ಸಭಾಭವನ ಜಾನ್ ಲೋಬೋ ಇವರು ಈ ಸ್ಥಳದ ಎಲ್ಲ ದಾಖಲೆಗಳನ್ನು ಸರಿಪಡಿಸಿ ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದ್ದಾರೆ. ಇವರು ಸನ್ಮಾನ ಸ್ವೀಕರಿಸಲು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಈ ಕಟ್ಟಡದ ವಿನ್ಯಾಸವನ್ನು ಮಾಡಿದಂಥ ಎಂಜಿನಿಯರ್ TJ ಲೋಬೋ ಹಾಗೂ ನಿರ್ಮಾಣಗೈದ ಸಿವಿಲ್ ಕಾಂಟ್ರಾಕ್ಟರ್, ಕಟ್ಟಡದ ಬೆಳಕು ಒದಗಿಸಿದ ಎಲೆಕ್ಟ್ರಿಷಿಯನ್ ಕಾಂಟ್ರಾಕ್ಟರ್ ಎಡ್ವರ್ಡ್ ಡಿಸೋಜಾ, ಹಾಗೂ ನಮ್ಮ ಚರ್ಚಿನ ಪಾಲನಾ ಸಮಿತಿಯ ನಿಕಟಪೂರ್ವ ಉಪಾಧ್ಯಕ್ಷರಾದ ಶ್ರೀಯುತ ಮೌರಿಸ್ ಮೊಂತೇರೋ ಇವರು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊತ್ತ ಮೊದಲು ಈ 2ನೇ ಹಂತದ ಈ ಕಟ್ಟಡದ ಕಾಮಗಾರಿಯು ಇಂದು ಆಶೀರ್ವಚನಗೊಳಿಸಲ್ಪಟ್ಟು ಉದ್ಘಾಟನೆಗೊಳಿಸಲ್ಪಟ್ಟು ಇದಕ್ಕೆ ಕಾರಣಕರ್ತರಾದ 1ನೆಯ ಸಿಪ್ರಿಯನ್ ಪಿಂಟೋ ಜೊತೆ ಇಲ್ಲಿನ ಎಲ್ಲ ಸ್ಥಳೀಯ ಚರ್ಚಿನ ಸದಸ್ಯರಿಗೆ, ಪಾರ್ಲಿಮೆಂಟರಿ ಸದಸ್ಯರಿಗೆ, ಆರ್ಥಿಕ ಕೌನ್ಸಿಲ್ನ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.
ಡಾಕ್ಟರ್ UCS ಭಟ್ ಅವರನ್ನು ನಾನು ನೋಡಿಲ್ಲ, ಇನ್ನು ಅವರ ಸುಪುತ್ರರನ್ನು ನಾನು ನೋಡ್ತಾ ಇದ್ದೇನೆ. ಆದರೆ ಇಲ್ಲಿನ ಗುರು ವಂದನೀಯ ಸಿಪ್ರಿಯನ್ ಪಿಂಟೋ ಹಾಗೂ ನಾನು ನಮ್ಮ ಪರಿಚಯ ಸುಮಾರು 40 ವರ್ಷಗಳಿಂದ ನಮ್ಮ ಗುರುಮಠದಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಿರುವಾಗ ಮತ್ತು ಅನಂತರದ ನಾವು ವಿವಿಧ ಸಂದರ್ಭಗಳಲ್ಲಿ ನಾವು ಭೇಟಿಯಾದಾಗ ಕೆಲವೊಂದು ವಿಷಯಗಳನ್ನು ನಾವು ಮಾತಾಡ್ತೇವೆ, ಚರ್ಚಿಸ್ತೇವೆ. ಇಲ್ಲಿ ಅವರು ಈ ಚರ್ಚೆಗೆ ಬಂದ ಮೇಲೆ ನಾವು ಈ ಸಭಾಂಗಣದ ಕುರಿತು, ಇದರ ಅಭಿವೃದ್ಧಿ ಕುರಿತು ನಾವು ಕೇಳುವುದುಂಟು, ಹೇಗೆ ನಡೀತದೆ, ಹೇಗೆ ಅಭಿವೃದ್ಧಿ ಆಗ್ತದೆ ಅಂತ. ಅವರಿಗೆ ಸಿಪ್ರಿಯನ್ ಪಿಂಟೋ ಅವರಿಗೆ ಯಾವಾಗಲೂ ಡಾಕ್ಟರ್ UCS ಭಟ್ ಕುರಿತು ಒಂದು ಒಳ್ಳೆಯ ಮಾತು ಹೇಳಲಿಕ್ಕೇ ಇದೆ. ನಾನು ಮತ್ತು ಇತರರು ಅವರ ಮನೆಗೆ ಹೋಗಿದ್ದೆವು. ಅವರು ನಮ್ಮನ್ನು ಬಹಳಷ್ಟು ಒಳ್ಳೆಯ ಮಟ್ಟದಲ್ಲಿ ನಮಗೆ ಬರಮಾಡಿಕೊಂಡರು. ಪ್ರತಿ ಸಲ ಅವರು ನಮಗೆ ತಮ್ಮ ಪೂರ್ಣ ಸಹಕಾರ ನೀಡ್ತಾ ಬಂದಿದ್ದಾರೆ ಎಂದು ಅವರ ಕುರಿತು ಯಾವಾಗಲೂ ಡಾಕ್ಟರ್ UCS ಭಟ್ ಕುರಿತು ಸಿಪ್ರಿಯನ್ ಭಟ್ಗೆ ಒಂದು ಒಳ್ಳೆಯ ಮಾತು ಹೇಳುವುದೇ ಇದೆ. ಮತ್ತೊಂದು ಅಂತ ಒಂದು ಅಭಿಮಾನವನ್ನು ಡಾಕ್ಟರ್ UCS ಭಟ್ ಅವರ ಮೇಲೆ ಅವರು ಇಟ್ಟಿದ್ದಾರೆ. ಖಂಡಿತವಾಗಿ ಅವರ ಕುಟುಂಬದ ಮೇಲೆ ಕೂಡ, ಶ್ರೀಯುತ ಸಂದೀಪ್ ಭಟ್ ಅವ್ರಿಗೂ ನಿಮ್ಮ ಮೇಲೆ ಕೂಡ ಅವರಿಗೆ ತುಂಬ ಅಭಿಮಾನ ಇದ್ದದ್ದು ನಾವು ಮಾತಾಡುವಾಗ ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಸಭಾಂಗಣದ ಈ ಎಲ್ಲ ವ್ಯವಸ್ಥೆಗಳಿಗೆ ತಮ್ಮ ಕುಟುಂಬವು ಸಂಪೂರ್ಣ ಸಹಕಾರ ನೀಡಿದ್ದು ಇದು ಒಂದು ಒಳ್ಳೆಯ ಬಾಂಧವ್ಯವನ್ನು ಇಲ್ಲಿ ರೂಪಿಸಿಕೊಂಡಿದೆ. ಇಂಥ ಒಂದು ಸಭಾಂಗಣ ಇರುವುದು ಸ್ಥಳೀಯ ಜನರೆಲ್ಲರ ಉಪಯೋಗಕ್ಕಾಗಿ. ಇಲ್ಲಿ ಕ್ರೈಸ್ತರು ತಮ್ಮ ಕಾರ್ಯಕ್ರಮ ಮಾಡ್ತಾರೆ, ಹಿಂದೂ ಬಾಂಧವರು ಮಾಡ್ತಾರೆ, ಮುಸ್ಲಿಂ ಬಾಂಧವರು ಮಾಡ್ತಾರೆ. ಇದೊಂದು ಸರ್ವಧರ್ಮ ಒಂದು ಬಾಂಧವ್ಯ ರೂಪಿಸುವ ಒಂದು ಕಟ್ಟಡ ಅಂತ ನಾವು ಭಾವಿಸಬೇಕು. ಅಂತಹ ಒಂದು ಕಾರ್ಯವು ಈ ಪರಿಸರದಲ್ಲಿ ಮುಂದುವರಿಕೊಂಡು ಹೋಗಲಿ ಅಂತ ನಾನು ಆಶಿಸ್ತೇನೆ. ಈ ಉಳ್ಳಾಲ, ಪೆರ್ಮನ್ನೂರು, ತೊಕ್ಕೋಟಿ ಪರಿಸರದಲ್ಲಿ ಇದೊಂದು ತುಂಬ ಜನರಿರುವ ಒಂದು ಸ್ಥಳವಾಗಿದ್ದು 3 ಧರ್ಮಗಳ ಜನರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿದ್ದಾರೆ. ಎಲ್ಲರ ಜೊತೆಗೂಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಅಲ್ಲಿ ಒಂದು ಬಾಂಧವ್ಯ ಬೆಳೆದು ಬರುವುದು ಖಂಡಿತ ಸಾಧ್ಯ ಅಂತ ನಾನು ಈ ಸಂದರ್ಭ ಭಾವಿಸ್ತಾ ಇದ್ದೇನೆ. ಈ ನ್ಯಾಷನಲ್ ಹೈವೇ 66ರಲ್ಲಿ ಈ ಕಡೆ ಬರುತ್ತಿರುವಾಗ ಓವರ್ ಬ್ರಿಡ್ಜ್ನ ಕಡೆಗೆ ನಾವು ಬರುವಾಗ ಆ ಜಂಕ್ಷನ್ನಲ್ಲಿ ಒಂದು ನಮ್ಮ ರಾಷ್ಟ್ರದ ಬಾವುಟ, ಅದನ್ನು ನೋಡುವಾಗ ನಮಗೆ ಬಹಳಷ್ಟು ಹೆಮ್ಮೆ ಪಡ್ತೇವೆ ನಾವು. ನಮ್ಮ ರಾಷ್ಟ್ರ ತ್ರಿವರ್ಣ ಧ್ವಜ ಹಾರಾಡ್ತಾ ಇದೆ. ಮತ್ತು ಈ ಪರಿಸರವನ್ನು ಒಂದು ಉನ್ನತ ಕೀರ್ತಿಗೇರಿಸಿದವರು ನಮ್ಮ ವಿಧಾನಸಭಾ ಕ್ಷೇತ್ರದ ಸ್ಪೀಕರ್ ಅವರು, ಶ್ರೀ UT ಖಾದರ್ ಅವರು. ಅವರು ಒಂದು ಮಾತು, ಅವರು ನಡೆದುಕೊಂಡು ಒಂದು ರೀತಿ, ಅದೆಲ್ಲ ಎಲ್ಲರಿಗೂ ಮೆಚ್ಚುವಂಥದ್ದು. ಅಂತಹ ಒಂದು ಒಳ್ಳೆಯ ನಡವಳಿಕೆಯಿಂದ ನಮಗೆಲ್ಲರಿಗೂ ಅವರಲ್ಲಿ ಅತಿ ಹೆಮ್ಮೆ ಆಗ್ತಾ ಇದೆ. ನಮ್ಮ ಈ ಕ್ಷೇತ್ರವನ್ನು ಅವರೊಂದು ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ. ಅವರು ಹಿಂದೂಗಳ ಬಂದು ನಮ್ಮ ಜೊತೆ ಆತ್ಮೀಯವಾಗಿ ಮಾತಾಡಿದ್ದಾರೆ. ಅವರಿಗೆ ಅವರ ಎಲ್ಲ ಜವಾಬ್ದಾರಿಗಳಿಗೆ ನಾನು ಎಲ್ಲ ಶುಭವನ್ನು ಕೋರ್ತೇನೆ. ಈವಾಗಲೇ ಅವರು ಚೀಫ್ ಮಿನಿಸ್ಟರಿಂದ ಫೋನ್ ಬಂದಂತ ಅವರು ಮಾತಾಡಲಿಕ್ಕೆ ಹೋಗಿದ್ದಾರೆ. ತುಂಬ ಜವಾಬ್ದಾರಿ ಇದ್ದು ಕೂಡ ಅವರು ಇಂತಹ ಒಂದು ಕಾರ್ಯಕ್ರಮ ಭಾಗಿಯಾಗಿದ್ದಾರೆ ಎಂದಾಗ ಅವರಿಗೆ ನಮ್ಮ ಮೇಲೆ ಇರುವ ಅಭಿಮಾನ, ಪ್ರೀತಿ ಅದು ವ್ಯಕ್ತವಾಗ್ತಾ ಇದೆ. ವಂದನೀಯ ಗುರು ಸಿಪ್ರಿಯನ್ ಪಿಂಟೋ ಅವರ ಕುರಿತು ನನಗೆ ಯಾವಾಗಲೂ ಒಂದು ಅಭಿಮಾನ. ಯಾಕೆಂದರೆ ನಮಗೆ ಗುರುಗಳಿಗೆ ಒಂದೇ ಸ್ಥಳದಲ್ಲಿ ಇರಲಿಕ್ಕೆ ಆಗಲಿಲ್ಲ. ಒಂದು 5-6 ವರ್ಷ ಆದಾಗ ನಾವು ಒಂದು ಚರ್ಚೆಯಿಂದ ಇನ್ನೊಂದು ಚರ್ಚೆಗೆ ಹೋಗ್ತೇವೆ. ಆದರೆ ಸಿಪ್ರಿಯನ್ ಪಿಂಟೋ ಅವರು ಎಲ್ಲಿದ್ದಾರೋ ಅಲ್ಲಿ ಅವರು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ಮೊದಲು ಅವರ ಆಧ್ಯಾತ್ಮಿಕ ಧರ್ಮಗುರುವಾಗಿ ಆಧ್ಯಾತ್ಮಿಕವಾಗಿ ಏನು ಮಾಡಬೇಕು, ಅವರ ಅಧೀನದ ಜನರಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆಸುವಂಥ ಒಂದು ಮೊದಲ ಕಾರ್ಯಕ್ರಮ ಅವರು ಮಾಡ್ತಾರೆ. ಆಮೇಲೆ ಉಳಿದ ಅಭಿವೃದ್ಧಿ ಕಾರ್ಯಕ್ರಮವನ್ನು, ಯಾವುದೇ ಒಂದು ಕಾರ್ಯಕ್ರಮ ಅದು ಒಳ್ಳೆಯದೆಂದು ಅವರಿಗೆ ಅನಿಸಿದರೆ ಅವರು ಹೇಗಾದರೂ ಮಾಡಿ ಅದನ್ನು ಅವರು ನಿಭಾಯಿಸ್ತಾರೆ. ಅವರ ಒಂದು ಶಕ್ತಿ ಅವರಿಗೆ ಎಲ್ಲಿಂದ ಬಂತು ಅಂತ ನನಗೆ ಕೆಲವೊಮ್ಮೆ ಆಶ್ಚರ್ಯ ಆಗುವುದುಂಟು. ಆದರೆ ಪ್ರತಿಯೊಂದು ಸಲ ಅವರು ಮಾತನಾಡುವಾಗ ಹೇಳುವುದು ಎಲ್ಲರ ದೇವರ ಕೃಪೆಯಿಂದ ಆಗ್ತದೆ.
ಪ್ರಾರ್ಥನೆಯ ಮೂಲಕ ಭಗವಂತನ ಆಶೀರ್ವಾದವನ್ನು ಕೋರುತ್ತಾ ಅವರು ಯಾವುದೇ ಕಾರ್ಯಕ್ರಮ ಆರಂಭಿಸ್ತಾರೆ, ಜನರ ಪೂರ್ತಿ ಸಹಕಾರ ಅವರಿಗೆ ದೊರೆಯುತ್ತದೆ. ಹಾಗೆ ಇಲ್ಲಿ ಕೂಡ ಈ ಚರ್ಚಿನ ಕ್ರೈಸ್ತ ಬಾಂಧವರು ಹಾಗೂ ಇತರರು ಇಲ್ಲಿನ ಎಲ್ಲ ಕೆಲಸ ಕಾರ್ಯಗಳಿಗೆ ಪೂರ್ಣವಾದ ಸಹಕಾರವನ್ನು ಅವರಿಗೆ ಕೊಟ್ಟಿದ್ದಾರೆ. ಅವರ ಮುಂದಾಳುತ್ವದಿಂದ ಇಂತಹ ಒಂದು ಬೃಹತ್ ಕಟ್ಟಡ ಎದ್ದು ಬಂದಿದೆ. ಮೇಲಿನ ಮಹಡಿಯಲ್ಲಿ ಒಂದು ಸಭಾಂಗಣ, ಇದು 2ನೇ ಸಭಾಂಗಣ ಆಗಿದೆ. ಇನ್ನು 3ನೇ ಹಂತದ ಕಾರ್ಯಾಗಾರ ಕೆಳಗಿನ ಹಂತದಲ್ಲಿ ಆಗಲಿಕ್ಕಿದೆ. ಅದು ಕೂಡ ಅವರು ಇಲ್ಲಿ ಇರುವಾಗಲೇ ಆಗಲಿ ಅಂತ ನಾನು ಆಶಿಸ್ತೇನೆ. ಅವರು ಕೆಲವು ವರ್ಷ ಇಲ್ಲಿ ಇರ್ತಾರೆ, ಆಮೇಲೆ ಹೋಗ್ತಾರೆ. ಆದರೆ ಏನು ಅವರು ಒಳಿತನ್ನು ಇಲ್ಲಿ ಮಾಡಿದ್ದಾರೋ ಅದು ಸದಾ ಇಲ್ಲಿ ನೆಲೆಸ್ತದೆ, ಜನರಿಗೆ ಉಪಯುಕ್ತವಾಗ್ತದೆ. ಈ ಸಂದರ್ಭದಲ್ಲಿ ಅವರಿಗೂ ನಾನು ಅಭಿನಂದನೆ ಕೋರ್ತೇನೆ. ಅವರ ಜೊತೆ ಪಾಲನಾ ಮಂಡಳಿಯ ಉಪಾಧ್ಯಕ್ಷರು, ಕಾರ್ಯದರ್ಶಿಯವರು ಮತ್ತು ಪಾಲನಾ ಮಂಡಳಿಯ ಎಲ್ಲ ಸದಸ್ಯರು, ಇಲ್ಲಿನ ಎಲ್ಲ ಕ್ರೈಸ್ತ ಬಾಂಧವರು ಈ ಕಟ್ಟಡ ಕಾಮಗಾರಿ ಒಳ್ಳೆಯ ರೀತಿಯಲ್ಲಿ ಆಗುವಂತೆ ಅವರು ನೋಡಿದ್ದಾರೆ. ಇದರ ಜೊತೆಗೆ ಈವಾಗಲೇ ಸನ್ಮಾನಿಸಲ್ಪಟ್ಟ ಎಲ್ಲರನ್ನೂ ನಾನು ಅಭಿನಂದಿಸ್ತೇನೆ. ಅವರ ಒಂದು ಮುತುವರ್ಜಿಯಿಂದ ಸುಂದರವಾದ ಈ ಸಭಾಂಗಣವು ರೆಡಿಯಾಗಿದೆ. ಅವರಿಗೂ ಭಗವಂತನು ಆಶೀರ್ವದಿಸಿದೆ ಅಂತ ಹೇಳಿ ದೇವರ ಕೃಪಾವರಗಳನ್ನು ನಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ವಿಷಯ: ತೊಕ್ಕೊಟ್ಟುಪೇಟೆ ರಸ್ತೆ ಅಗಲೀಕರಣ ಮತ್ತು ಸಂಚಾರ ಅಡೆತಡೆಗಳನ್ನು ನಿಯಂತ್ರಿಸುವ ಬಗ್ಗೆ ಮನವಿ. ಉಳ್ಳಾಲ ನಗರಸಭೆ ವ್ಯಾಪ್ತಿಗೆ ಒಳಪಟ್ಟ ತೊಕ್ಕೊಟ್ಟುಪೇಟೆ ಪ್ರದೇಶವು ವಾಣಿಜ್ಯ ಮಳಿಗೆಗಳು, ನರ್ಸಿಂಗ್ ಕಾಲೇಜ್, ಧಾರ್ಮಿಕ ಕೇಂದ್ರಗಳು, ಶಿಕ್ಷಣ ಕೇಂದ್ರಗಳು ಹಾಗೂ ಸಭಾಭವನಗಳು ಇರುವುದರಿಂದ ದಿನನಿತ್ಯ ಜನದಟ್ಟಣೆ ಹಾಗೂ ವಾಹನ ಸಂಚಾರ ಹೆಚ್ಚಾಗುತ್ತಿದ್ದು ಜನಸಂಚಾರಕ್ಕೆ ಅತೀವ ಸಂಕಷ್ಟ ಬಂದೊದಗಿದೆ. ಶಾಲೆ ಕಾಲೇಜುಗಳು ಬಿಡುವ ಸಮಯದಲ್ಲಿ ತುಂಬ ರಸ್ತೆ ಅಡೆತಡೆಗಳು ಉಂಟಾಗುತ್ತದೆ. ಈ ನಿಟ್ಟಿನಲ್ಲಿ ಸಂಚಾರ ವ್ಯವಸ್ಥೆ ಅಡೆತಡೆಗಳನ್ನು ನೀಗಿಸಲು ಸಂಚಾರಿ ಯೋಗ್ಯ ರಸ್ತೆಗಳನ್ನು ರೂಪುಗೊಳಿಸಲು ಕೇಳಿಕೊಳ್ಳುತ್ತೇವೆ. ಈ ನಿಟ್ಟಿನಲ್ಲಿ ತೊಕ್ಕೊಟ್ಟುಪೇಟೆ ಪ್ರದೇಶದಲ್ಲಿ ಸಂಚಾರಿ ಪೊಲೀಸರನ್ನು ನೇಮಿಸಬೇಕೆಂದು ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಒಳಪೇಟೆ ಪ್ರದೇಶ ಮಾರುಕಟ್ಟೆ ಹೊರಭಾಗಿನಲ್ಲಿ ಭಾಗದಲ್ಲಿ ಬೆಳಗಿನ ಹೊತ್ತು ಮತ್ತು ಸಾಯಂಕಾಲ ಹೊತ್ತಿನಲ್ಲಿ ಮಾಂಸ, ಕೋಳಿ, ಕುರಿಗಳನ್ನು ಇಳಿಸುವ ಸಂದರ್ಭದಲ್ಲಿ ಅದರ ಮಲಮೂತ್ರ ವಿಸರ್ಜನೆ ಮಾಡಿದ್ದು ಅಲ್ಲೇ ಬಿಟ್ಟು ಹೋಗುವುದರಿಂದ ಪಾದಚಾರಿಗಳಿಗೆ ನಡೆದಾಡಲು ತುಂಬ ಕಷ್ಟಕರವಾಗಿದ್ದು ಇದನ್ನು ತಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಒಳಪೇಟೆ ಪರಿಸರದ ಮಾರುಕಟ್ಟೆ ಹತ್ತಿರ ಅಕ್ರಮ ಬೀದಿ ವ್ಯಾಪಾರ ನಡೆಸುವುದರಿಂದ ಅಲ್ಲಿ ಬರುವ ಗ್ರಾಹಕರ ವಾಹನವು ಬೀದಿ ಬದಿ ನಿಲ್ಲಿಸಿ ವಾಹನ ಸಂಚಾರಕ್ಕೆ ತೊಡಗುಂಟಾಗುತ್ತದೆ. ಆದಷ್ಟು ಬೇಗ ಈ ತೊಡಕನ್ನು ನಿವಾರಿಸಬೇಕಾಗಿ ರಸ್ತೆ ಕಿರಿದಾಗಿದ್ದು ತುಂಬ ಅಪಘಾತಗಳು ಸಂಭವಿಸುತ್ತವೆ. ಆದುದರಿಂದ ರಸ್ತೆ ವಿಸ್ತರಣೆ ಮಾಡುವ ಅಗತ್ಯವಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ತಮ್ಮ ವಿಶ್ವಾಸದೊಂದಿಗೆ ಆತ್ಮಿಕ ನಿರ್ದೇಶಕರು, ಅಧ್ಯಕ್ಷರು ಮತ್ತು ಸರ್ವಕಾರ್ಯಕಾರಿ ಸಮಿತಿ, ಕಥೋಲಿಕ ಸಭಾ ಮಂಗಳೂರು ಪ್ರದೇಶ. ಈ ಮನವಿ ಪತ್ರಿಕೆಯನ್ನು ನಮ್ಮ ವಂದನೀಯ ಗುರುಗಳಾದ ಸಿಪ್ರಿಯನ್ ಪಿಂಟೋ ಅವರು ಯೂಟಿಗಾದರಿಗೆ ಬರಬೇಕು. ಎಲ್ಲ ಸಮುದಾಯ ವರ್ಗದವರಿಗೂ ಶುಭ ಕಾರ್ಯಕ್ಕೆ ಅನುಕೂಲವಾಗಿರಲಿ. ಈ ಉದ್ಘಾಟನೆ ನೆರವೇರಿಸಿದ ಶ್ರೀಯುತ ಸಂದೀಪ್ ಭಟ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಥ್ಯಾಂಕ್ ಯು ಸರ್. ಈ ಸಭಾಭವನ್ನು ಆಶೀರ್ವದಿಸಿ ಬಲಿಪೂಜೆಯನ್ನು ನೆರವೇರಿಸಿದ ನಮ್ಮ ಧರ್ಮ ಪ್ರಾಂತ್ಯದ ವಿಕಾರ್ ಜನರಲ್ ಮುನ್ಸಿಂಜನ್ ಮ್ಯಾಕ್ಸಿಮ್ ಎಲ್ ನೆರೋಣ ಇವರಿಗೆ ನಮ್ಮ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳ ಪರವಾಗಿ, ಅದೇ ರೀತಿ ಇಲ್ಲಿನ ಸಭಿಕರ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಬಂದು ಶುಭವನ್ನು ಕೋರಿದ ನಮ್ಮ ಪ್ರೀತಿಯ ವಿಧಾನಸಭಾಧ್ಯಕ್ಷರು ಸನ್ಮಾನ್ಯ ಶ್ರೀ UT ಖಾದರ್ ಸರ್ ಅವರಿಗೆ ಧರ್ಮ ಕೇಂದ್ರದ ಸಮಸ್ತ ಬಾಂಧವರಿಗೆ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸುತ್ತೇನೆ. ಈ ಸಭಾಭವನ್ನು ಇಷ್ಟೊಂದು ಕಂಗೊಳಿಸಲು ನಮ್ಮ ಧರ್ಮಗುರುಗಳಾದ ಅತಿ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋರವರ ಶ್ರಮ ದಣಿವಿಲ್ಲದ ನಿರಂತರ ಸೇವೆಯನ್ನು ನೀಡುವ ಶ್ರಮಜೀವಿ ನಮ್ಮ ಧರ್ಮಗುರು. ಅಸಾಧ್ಯವಾದನ್ನು ಸಾಧ್ಯವನ್ನಾಗಿಸುವ ಗುಣ ನಮ್ಮ ಧರ್ಮಗಳು. ಅವರ ನೇರ ನಡೆ ನುಡಿ ಇನ್ನೊಬ್ಬರನ್ನು ಆಕರ್ಷಿಸುವಂಥದ್ದು.
ಅದರಿಂದಾಗಿ ಈ ಒಂದು ಸಭಾಭವನ ನಿರ್ಮಿಸಲು ಸಾಧ್ಯವಾಯಿತು. ಈ ಪರಿಸರಕ್ಕೆ ಇಂತಹ ಸಭಾಭವನ ಅವಶ್ಯಕತೆ ಇದ್ದು ಅದನ್ನು ನನಸು ಮಾಡಿದ್ದಾರೆ. ಅತಿ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ತಮಗೆ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸಿದ್ದೇನೆ. ಅದೇ ರೀತಿ ನಮ್ಮ ಸಹಾಯಕ ಧರ್ಮಗುರು ವಂದನೀಯ ಫಾದರ್ ಸ್ಟೀವನ್ ಕುಟುನು ಇವರಿಗೂ ಹೃತ್ಪೂರ್ವಕ ವಂದನೆಗಳು. ನಮ್ಮ ಧರ್ಮ ಕೇಂದ್ರದ ಎಲ್ಲ ಕಾರ್ಯಗಳಿಗೆ ಹಾಜರಿರುವ ನಮ್ಮ 3 ಕಾನ್ವೆಂಟ್ ಸುಪ್ರಿಯர்களಾದ ಸಿಸ್ಟರ್ ಜೋಸೆಫ್ ಮೇರಿ, ಸಿಸ್ಟರ್ ಅಲ್ಫೋನ್ಸೋ ಹಾಗೂ ಸಿಸ್ಟರ್ ಮಾರಿಯಟ್ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಉಳ್ಳಾಲ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಶಾಂತಿ ಡಿಸೋಜಾ, ಕೌನ್ಸಿಲರ್ ಆದ ಶ್ರೀ ಬಾಜಿಲ್ ಡಿಸೋಜಾ ಹಾಗೂ ಪಾಲನಾ ಸಮಿತಿ ಕಾರ್ಯದರ್ಶಿ ಶ್ರೀಮತಿ ಜ್ಯೋತಿ ಡಿಸೋಜಾ ಹಾಗೂ 21 ಆಯೋಗ ಸಂಚಾಲಕದ ಶ್ರೀ ಜಾಲ್ಪಿ ಡಿಸೋಜಾ ತಮಗೆ ಹೃತ್ಪೂರ್ವಕ ವಂದನೆಗಳು. ವೇದಿಕೆಯನ್ನು ಅಲಂಕರಿಸಿದ ಸ್ಟಾರ್ ಡೆಕೋರೇಟರ್ ಶ್ರೀ ಪ್ರೇಮ್ ಪ್ರಸಾದನ್ನು ಪ್ರಾಯೋಜಕರಾದ ಸೇಕ್ರೆಡ್ ಹಾರ್ಟ್ ವಾರ್ಡಿನ ಸದಸ್ಯರಿಗೂ ಹಾಗೂ ಗುರಿಕಾರ ಇವರಿಗೂ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸುತ್ತಿದ್ದೇನೆ. ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ ಆರ್ಥಿಕ ಸಮಿತಿಯ ಸದಸ್ಯರು, ಕತೋರಿ ಸಭಾ, CLC, ಕತೋರಿ ಸ್ತ್ರೀಯರ ಮಂಡಳಿ, SSVP, YCS, ಆಲ್ಟರ್ ಬಾಯ್ಸ್ ಹಾಗೂ ಗಾಯನ ಮಂಡಳಿಯ ಎಲ್ಲ ಸಂಘದ ಅಧ್ಯಕ್ಷ ಹಾಗೂ ಸರ್ವ ಸದಸ್ಯರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಭಾಭವನದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಇಂಜಿನಿಯರ್ ಶ್ರೀ CJ ಲೋಬೋ, ಕಾಂಟ್ರಾಕ್ಟರ್ ಆದ ಶ್ರೀ ರಿಚರ್ಡ್ ರೋಡ್ರಿಗಸ್, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶ್ರೀ ಎಡ್ವರ್ಡ್ ಸಿಪೇರಾ ಹಾಗೂ ಶ್ರೀ ಜಾನ್ಸನ್ ಲೋಬೋ ಗುರುಪುರ, ಸೂಪರ್ವೈಸರ್ ಶ್ರೀ ನವೀನ್ ಡಿಸೋಜಾ ಮತ್ತು ಸಭಾಭವನದ ಮ್ಯಾನೇಜರ್ ಆದ ಶ್ರೀ ಮೌರಿಸ್ ಮೊಂತೇರೋ ಇವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಶ್ರೀ ಡಿಲ್ಫಿನ್ ಪಾಯ್ಸ್ ಇವರಿಗೂ ಹೃತ್ಪೂರ್ವಕ ವಂದನೆಗಳು. ಸಭಾಂಗಣಕ್ಕೆ ತನ್ಮನಧನ ಸಹಾಯ ನೀಡಿದ ಎಲ್ಲ ದಾನಿಗಳಿಗೂ, ಪಾಲನಾ ಪರಿಷತ್ ಸದಸ್ಯರಿಗೂ, ಕಮಿಟಿ ಸದಸ್ಯರಿಗೂ, ಉಳ್ಳಾಲ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗ, ಪತ್ರಿಕಾ ಮಾಧ್ಯಮ ಮಿತ್ರದವರಿಗೂ, ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ಬಂದಂತಹ ಎಲ್ಲ ವಿದೇಶಿಗಳಿಗೂ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಸರ್ವರಿಗೂ ಶುಭವಾಗಲಿ. ಧನ್ಯವಾದಗಳು.